ನಮಸ್ತೆ ವೀಕ್ಷಕರೇ, ಯೋಗರತ್ನ ಕುಮಾರಿ ತನುಶ್ರೀ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆ ತಿಳಿದ ಹಾಗೆ ಭಾರತದ ಪ್ರಾಚೀನ ಯೋಗ ಪರಂಪರೆಗೆ ಮತ್ತಷ್ಟು ಪ್ರಾಶಸ್ತ್ಯ ಬರ್ತಾ ಇದೆ. ಕಳೆದ 5 ವರ್ಷಗಳಿಂದ ಯೋಗ ದಿನಾಚರಣೆ ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ದೇಶ ಅಥವಾ ವಿದೇಶದಲ್ಲೆಲ್ಲ ಕೂಡ ಸಂಭ್ರಮಾಚರಣೆಯಲ್ಲಿದ್ದೇವೆ. ನಾವು ಈ ಯೋಗ ದಿನವನ್ನು ನಾವು ನಿನ್ನೆ ಸಂಭ್ರಮಾಚರಿಸಿದ್ದೇವೆ. ಅದರೊಂದಿಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಈ ಬಾರಿ ಹೊಸದಾಗಿ ಒಂದು ಪ್ರಶಸ್ತಿ ಹೇಳೋದಕ್ಕಿಂತ ಒಂದು ಯೋಗ ರತ್ನ ಎಂಬ ಒಂದು ಬಿರುದು ಕೊಟ್ಟು ಒಂದು ಯೋಗ ಪಟುವಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಹೊಸದಾಗಿ ನಾವೆಲ್ಲ ಇದರ ಬಗ್ಗೆ ಕೇಳಿಲ್ಲ, ಈ ವರ್ಷ ಪ್ರಥಮವಾಗಿ ಕೊಡ್ತಿದ್ದಾರೆ. ಈ ಪ್ರಥಮವಾಗಿ ಅವರು ನೀಡಿದಂತಹ ಒಂದು ಯೋಗ ರತ್ನ ಎಂಬ ಬಿರುದು ಪ್ರಶಸ್ತಿ ನಮ್ಮ ಕರಾವಳಿಗೆ ತಂದಿದೆ. ಕುಮಾರಿ ತನುಶ್ರೀ ಪಿತ್ರೋಡಿ ಅವರ ಒಂದು ಮುಡಿಗೇರಿದೆ ಈ ಪ್ರಶಸ್ತಿ. ಆ ಪ್ರಶಸ್ತಿ ಹೇಗೆ ನೀಡ್ತಾರೆ, ಅವರು ಯಾವೆಲ್ಲ ಪ್ರಾತಿನಿಧ್ಯ ನೀಡಿದ್ರು, ಹೇಗೆಲ್ಲ ಅವರು ನೀಡುವಂತಹ ಹೇಗೆಲ್ಲ ಆಯ್ಕೆಗಳು ನಡೀತದೆ, ಇದರ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಆ ಪ್ರಶಸ್ತಿ ಭಾಜನರಾದಂತಹ ಕುಮಾರಿ ತನುಶ್ರೀ ಪಿತ್ರೋಡಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆಯೇ ಅವರ ತಂದೆಯಾದಂಥ ಉದಯ್ ಕುಮಾರ್ ಅವರು ನನ್ನೊಂದಿಗೆ ಇದ್ದಾರೆ. ಅವರನ್ನು ಇಬ್ಬರನ್ನು ಸಹ ನಾನು ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಮೊದಲನೆಯದಾಗಿ ಕುಮಾರಿ ತನುಶ್ರೀ ಪಿತ್ರೋಡಿ ಅವರಿಗೆ ಈ ಒಂದು ಯೋಗರತ್ನ ಒಂದು ಬಿರುದು ಬಂದದಕ್ಕೆ, ಒಂದು ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಾನು ಸ್ಪಂದನ ವಾಹಿನಿ ಕಡೆಯ ಅಥವಾ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಧನ್ಯವಾದ. ಹೇಗೆ ಅನಿಸ್ತಿದೆ ತನುಶ್ರೀ? ಇದರ ಹಿಂದೆ ಸಾಕಷ್ಟು ಒಂದು ದಾಖಲೆಗಳನ್ನು ಮಾಡ್ತಾ ಒಂದಲ್ಲ ಒಂದು ದಾಖಲೆ ಮಾಡ್ತಾ ಬಂದಿದ್ದಾರೆ. ಇದು ಸಹ ನಿಮ್ಗೊಂದು ಹೊಸ ದಾಖಲೆ, ನಿಮ್ಮ ಒಂದು ದಾಖಲೆ ಪಟ್ಟಿಯಲ್ಲಿ ಇದೊಂದು ಸೇರ್ಪಡೆ ಆಯಿತು, ಯೋಗ ರತ್ನ ಎಂಬ ಒಂದು ಬಿರುದು. ಹೇಗೆ ಅನಿಸ್ತಾ ಇದೆ? ನನಗೆ ತುಂಬ ಖುಷಿಯಾಗಿದೆ. ನನಗೆ ಮೊದಲ ಬಾರಿ ನಾನು ಧರ್ಮಸ್ಥಳದಲ್ಲಿ ಯೋಗ ಕಾರ್ಯಕ್ರಮ, ಅದು ಸಹ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕೈಯಿಂದಲೇ ನನಗೆ ಸಿಕ್ಕಿದೆ ಈ ಪ್ರಶಸ್ತಿ ಯೋಗ ರತ್ನ ಎಂಬುದು. ನನಗೆ ಬಹಳ ಸಂತೋಷ ಆಗಿದೆ. ಮತ್ತೆ ನನ್ನನ್ನು ಕರೆಸಿದ್ದು ಡಾಕ್ಟರ್ ಶಶಿಕಾಂತ್ ಜೈನ್ ಅಂತ ಅವರು ಕರೆಸಿದ್ರು. ಮತ್ತೆ ನಾವು ಅಲ್ಲಿಗೆಲ್ಲ ಹೋಗಿ ನಾನು ಫಸ್ಟ್ ಸಾವಿರಾರು ಅಕ್ಕ ಅಣ್ಣಂದಿರೆಲ್ಲ ಯೋಗ ಮಾಡಿದರು. ಅದಾದ ನಂತರ ನಂಗೆ ಅವಕಾಶ ಇತ್ತು. ಅಂದ್ರೆ ಈ ಒಂದು ಯೋಗ ದಿನಾಚರಣೆಗೆ ನಿಮ್ಗೆ ಒಂದು ಮರೆಯಲಾಗ್ಲಿಕ್ಕಿಲ್ಲ, ಯಾಕಂತ ಹೇಳಿ ಸಾವಿರಾರು ಜನರ ಮುಂದೆ ನೀವು ಒಂದು ಯೋಗ ಮಾಡಿ ಒಂದು ಯೋಗ ದಿನಾಚರಣೆಯಲ್ಲಿ ಸಂಭ್ರಮಿಸಿದ್ರೆ. ಹೌದು, ಅಂದ್ರೆ ನಾನು 2 ದಾಖಲೆ ಮಾಡಿದ್ರಲ್ಲಿ ಒಂದು 10 ಮಾಡಿದೆ, ಮತ್ತೆ 3 ಬೇರೆ ಆಸನಗಳನ್ನು ಮಾಡಿದೆ. ಅವರು ಮತ್ತೆ ನನಗೆ ಸನ್ಮಾನ ಮಾಡಿದ್ರು. ನನಗೆ ಬಹಳ ಸಂತೋಷವಾಯಿತು. ನಾನು ಮೊದಲಾಗಿ ಎಲ್ಲ ನನ್ನ ಗುರುಗಳಾದ ಹರಿರಾಜ್ ಕಿನ್ನಿಗೊಳ್ಳಿ ಸರ್ ಅವರನ್ನು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ನನ್ನ ಭರತನಾಟ್ಯ ಗುರುಗಳಾದ ಶ್ರೀ ರಾಮಕೃಷ್ಣ ಕೊಡಂಚ ಅವರನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ನನ್ನನ್ನು ಕರೆಸಿದ ಡಾಕ್ಟರ್ ಶಶಿಕಾಂತ್ ಜೈನ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಸರಿ ಸರಿ ಸರಿ, ತುಂಬಾ ಖುಷಿ ಆಗುತ್ತೆ ಸರ್. ನಾನು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು, ಏನಿದು ಸರ್ ಯೋಗ ರತ್ನ ಅಂತೇಳಿ? ಯಾಕೆಂತ ಹೇಳಿದ್ರೆ ನಾವು ಹೊಸದಾಗಿ ಕೇಳೋದು, ಮತ್ತೆ ನಮಗೆ ಗೊತ್ತಿದ್ದಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹೊಸದಾಗಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅದು ಸಹ ಈ ಬಾರಿ ನಮ್ಮ ತನುಶ್ರೀ ಅವರ ಪಾಲಾಗಿದೆ. ನಮಗೆ ಖುಷಿಯ ವಿಷಯ. ಹೇಗೆ ಇದೆಲ್ಲ ಆಯ್ಕೆ ನಡೆಯಿತು, ಹೇಗೆ ಯೋಗ ರತ್ನ ಇವರಿಗೆ ಸಿಕ್ಕಿತು, ಹೇಗೆಲ್ಲ ಆಯ್ಕೆ ನಡೆಯುತ್ತದೆ, ಇದರ ಬಗ್ಗೆ ನನಗೆ. ಕಳೆದ 1 ತಿಂಗಳ ಹಿಂದೆ ನನಗೆ ಉದ್ಯೋಗದ ನಮ್ಮ PT ಸರ್ ಒಬ್ರು ಫೋನ್ ಮಾಡಿದ್ದು, ತನುಶ್ರೀಯನ್ನು ಧರ್ಮಸ್ಥಳಕ್ಕೆ ಕಾರ್ಯಕ್ರಮ ಕರೀತಾ ಇದ್ದಾರೆ, ನಿಮ್ಮ ನಂಬರನ್ನು ಕೊಡ್ತೇನೆ ಅಂತ. ಆಮೇಲೆ ನನಗೆ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ನ ಡಾಕ್ಟರ್ ಶಶಿಕಾಂತ್ ಜೈನ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಧರ್ಮಸ್ಥಳದಲ್ಲಿ ಹೀಗೆ ಯೋಗ ಕಾರ್ಯಕ್ರಮ ಉಂಟು, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದ್ರು ಅಷ್ಟೇ. ಆಯ್ತು ಸರ್, ನಾವು ಬರ್ತೇವೆ, ಕಾರ್ಯಕ್ರಮ ಕೊಡ್ಲಿಕ್ಕೆ ಬರ್ತೇವೆ ಅಂತ ಹೇಳಿದೆ. ಯಾವ ವಿಷಯ ನಮ್ಗೆ ಯೋಗ ರತ್ನ ಪ್ರಶಸ್ತಿಯ ಬಗ್ಗೆ ಆಗ್ಲಿ ಬಗ್ಗೆ ಹೇಳಿಲ್ಲ ಅವರು. ಎಲ್ಲ ವ್ಯವಸ್ಥೆ ಮಾಡಿದ್ರು. ನಿನ್ನೆ ನಾವು ಮುಂಚಿನ ದಿವಸ ನಾವು ಹೋಗಿದ್ವಿ. ಅಲ್ಲಿ ಹೋಗಿ ನೋಡುವಾಗ ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತಹ ಪುಟ್ಟರಾಜು ಸರ್ ಅವರು, ಶಾಸಕರು ಇದ್ರು, ಮತ್ತೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಇದ್ರು. ಅವರಲ್ಲಿರುವಾಗ ಅವರು ಅನೌನ್ಸ್ ಮಾಡಿದ್ರು, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಕಳೆದ ಬಾರಿಯ ನಿರ್ಣಯದಂತೆ, ಅವರು ಕಳೆದ ಬಾರಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ರಂತೆ, ಮುಂದಿನ ಸಾರಿ ನಾವು ಯೋಗದಲ್ಲಿ ಸಾಧನೆ ಮಾಡಿದ ಪ್ರತಿಭೆಯವರನ್ನು ಗುರುತಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಅವರು ಕಳೆದ ಬಾರಿ ಹೇಳಿದ್ರು. ಆ ಸಂದರ್ಭ ನಿನ್ನೆ ನಾವು ಹೋಗುವಾಗ ಅಲ್ಲಿ
ಅನೌನ್ಸ್ ಮಾಡಿದ್ರು, ತನುಶ್ರೀ ಬಿತ್ತೋಡಿ ಅವರಿಗೆ ನಾವು ಯೋಗ ರತ್ನ ಪ್ರಶಸ್ತಿಯನ್ನು ಕೊಡ್ತೇವೆ. ಅಂದ್ರೆ ನಿಮ್ಗೆ ಯೋಗ ದಿನಾಚರಣೆಗೆ ಅವರು ಕರೆದದ್ದು ಕಾರ್ಯಕ್ರಮ ನೀಡಲಿಕ್ಕೆ. ಪ್ರಶಸ್ತಿ ಬಿರುದು ಕೊಡ್ತಾರಂತ ನಮ್ಗೆ ಎನಿಸಿರ್ಲಿಲ್ಲ, ನಮ್ಗೆ ಖಂಡಿತವಾಗಿ ಗೊತ್ತಿರ್ಲಿಲ್ಲ, ಅವ್ರು ಹೇಳಿಲ್ಲ ಪ್ರಶಸ್ತಿಗಳೆಲ್ಲ ಉಂಟಂತ. ಅದು ಸ್ವಲ್ಪ ಸಸ್ಪೆನ್ಸ್ ಆಗಿತ್ತು. ಅಲ್ಲಿ ವೇದಿಕೆಯಲ್ಲೇ ಅನೌನ್ಸ್ ಮಾಡಿದ್ರು. ಯಾಕಂದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ತನುಶ್ರೀ ಈಗಾಗಲೇ ಒಂದು 3-4 ದಾಖಲೆಗಳನ್ನು ಮಾಡಿದ್ದಾಳೆ. ಈಗಾಗಲೇ ಹರಿರಾಜ್ ಶೆಟ್ಟಿಗಾರ್ ಅವರಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ, ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ನಮ್ಗೆ ಖುಷಿಯಾಗಿ ಹೇಳಿದ್ರೆ, ತನುಶ್ರೀಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೀಡುವಂತ ಪ್ರಥಮ ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಸಿಕ್ಕಿದ್ರಿಂದ ತನುಶ್ರೀಯ ಜವಾಬ್ದಾರಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ವೀಕ್ಷಕರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡಬೇಕು, ಶ್ರೀ ಕ್ಷೇತ್ರದಿಂದ ಇವತ್ತು ಏನು ಕೊಡ ಮಾಡಿದಂತ ಈ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಅವರ ಆಯ್ಕೆ ನಡೀತದೆ. ಮತ್ತೆ ಏನ್ ಹೇಳಿ ಸ್ಥಳೀಯವಾಗಿ ಅಲ್ಲ, ಯಾಕಂತ ಹೇಳಿದ್ರೆ ನಮ್ಮಲ್ಲೂ ದಕ್ಷಿಣ ಕನ್ನಡ ಬೆಳ್ತಂಗಡಿ ಹತ್ತಿರ ನೆರೆಯ ಒಂದು ಜಿಲ್ಲೆ ಆದ್ರೂ ಕೂಡ ಈ ತನುಶ್ರೀಗೆ ಸಿಕ್ಕಿದಂತೂ ನಮ್ಮದೊಂದು ಹೆಮ್ಮೆ ಆಡ್ಬೋದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಉಡುಪಿ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿಲ್ಲದೆ ನಮ್ಮ ಒಂದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಯೋಗ ಪಟುಗಳಿಗೆ ನೀಡುವ ಒಂದು ಹೆಮ್ಮೆಯ ಪುರಸ್ಕಾರ ಅಂತ ಹೇಳ್ಬೋದು. ಅದಕ್ಕೆ ಒಂದು ಭಾಜನ ಅದು ಸಹ ಪ್ರಥಮ ಬಾರಿಗೆ ತನುಶ್ರೀಗೆ ಬಂದದ್ದು. ಅವರಿಗೂ ತಮ್ಮ ಹೆತ್ತವರಿಗೂ ನಮ್ಮ ಎಲ್ಲ ಉಡುಪಿ ಕರಾವಳಿ ಭಾಗದವರು ಒಂದು ಹೆಮ್ಮೆಯ ಸಂಗತಿ ಹೇಳ್ಬೋದು. ಹೆಮ್ಮೆಯ ಸಂಗತಿ. ಯಾಕೆಂದ್ರೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕಾರ್ಯಕ್ರಮ ತನುಶ್ರೀ ನೀಡಿದ್ಲು. ಮತ್ತೆ ತನುಶ್ರೀಗೆ ಯೋಗ ಪ್ರದರ್ಶನ ಮಾಡ್ಲಿಕ್ಕೆ ಕೂಡ ಅವಕಾಶ ಸಿಕ್ಕಿತ್ತು. ತನುಶ್ರೀಯ ಯೋಗ ಪ್ರದರ್ಶನವನ್ನು ನೋಡಿ ವೇದಿಕೆಯಲ್ಲಿರುವಂತ ಎಲ್ಲ ಧರ್ಮಾಧಿಕಾರಿ ಕೂಡ ಅವರನ್ನು ತನುಶ್ರೀನ ಹತ್ರ ಕರೆದು ಅವಳಿಗೆ ಒಳ್ಳೆಯ ಆಶೀರ್ವಾದವನ್ನ ಮಾತನಾಡಿದ್ದಾರೆ. ಅದು ತುಂಬಾ ಸಂತೋಷ ಆಯ್ತು. ಯಾಕೆ ಹೇಳಿದ್ರೆ ಇಷ್ಟವರೆಗೆ ನಾವು ತಿಳ್ಕೊಂಡಿದ್ದೆ ನಮ್ಮ ತನುಶ್ರೀಯನ್ನು ದೂರದಲ್ಲಿ ಯಾರು ಗಮನಿಸಿಲ್ಲ ಅಂತ ಅನಿಸ್ತಿದ್ವಿ. ಆದ್ರೆ ಅವರು ಗಮನಿಸಿ ಅವಳ ಪ್ರತಿಭೆಯನ್ನು ಗುರುತಿಸಿ ಒಂದು ದೊಡ್ಡ ನಮ್ಗೆ ಅನ್ಸುತ್ತೆ ನಮ್ಮ ತನುಶ್ರೀಯ ಜೀವಮಾನದ ಒಂದು ಬಹಳ ದೊಡ್ಡ ಪ್ರಶಸ್ತಿ ಈ ಬಾರಿ ಸಿಕ್ಕಿದೆ. ಯಾಕೇಳಿದ್ರೆ ಅವಳಿಗೆ ನಿಜವಾಗಿ ಅದಕ್ಕೆ ಅವಳಿಗೆ ಅರ್ಹತೆ ಇದೆ. ಯಾಕೆ ಹೇಳಿದ್ರೆ ಅದನ್ನು ನಿರಂತರವಾಗಿ ಬೆಳಿಗ್ಗೆ ಸಂಜೆ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವಳಿಗೆ ಸಿಗ್ಬೇಕು. ಯಾಕಂದ್ರೆ ಅವಳ ಪ್ರಯತ್ನ. ನಾವು ಖಂಡಿತವಾಗಿ ಇಂಥ ಪ್ರಶಸ್ತಿಯನ್ನು ನಾವು ನಿರೀಕ್ಷಿರ್ಲಿಲ್ಲ. ಆದ್ರೆ ಆ ದೇವರ ದಯೆ, ಮುಖ್ಯವಾಗಿ ಅವಳ ಗುರುಗಳ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯವಾಯಿತು. ಆದ್ರೆ ಈ ಪುಟ್ಟ ಬಾಲಕಿಗೆ ನೋಡಿದಂತ ಇದು ಪ್ರಶಸ್ತಿ ಬೇರೆಯವ್ರಿಗೊಂದು ಮಾರ್ಗದರ್ಶನ ನೀಡಬೇಕು. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವಳು ಮಾಡಿದಂತ ಸಾಧನೆ ಮತ್ತೆ ಇಂಥ ಒಂದು ಪ್ರಶಸ್ತಿಗೆ ಭಾಜನರಾಗಬೇಕಾದ್ರೆ ಇದು 4 ಜನರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಸರ್. ಏನ್ ಹೇಳ್ತಿದ್ರೆ ಖಂಡಿತ. ಯಾಕೆ ಹೇಳಿದ್ರೆ ಈಗಾಗ್ಲೇ ನನ್ಗೆ ತುಂಬಾ ಸಂತೋಷ. ಯಾಕೆ ಹೇಳಿದ್ರೆ ತನುಶ್ರೀಯನ್ನು ಅನುಸರಿಸಿಕೊಂಡು ಬಹಳಷ್ಟು ಮಕ್ಕಳು ಅನುಸರಿಸ್ತಾ ಇದ್ದಾರೆ. ಖಂಡಿತ ನಮ್ಗೆ ಸಂತೋಷ. ಯಾಕೆ ಹೇಳಿದ್ರೆ ನಮ್ಮ ಒಂದು ಪ್ರಾಚೀನ ಕಲೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಕೊಡುಗೆ. ಖಂಡಿತವಾಗಿ ಇದರಲ್ಲಿ ಬಹಳಷ್ಟು ಯೋಗದ ಮುಖಾಂತರ ಕೆಲಸ ಮಾಡುವವರು ಬಹಳಷ್ಟು ಹಿರಿಯರಿದ್ದಾರೆ, ಗುರುಗಳಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಯಾಕೆ ಹೇಳಿದ್ರೆ ಅವರ ಸಾಧನೆ ಎದುರಿಗೆ ತನುಶ್ರೀ ಮಾಡಿದ್ದು ಸ್ವಲ್ಪ ಸಣ್ಣದೇ ಅನಿಸ್ತದೆ. ಯಾಕೆ ಹೇಳಿದ್ರೆ ಅವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತನುಶ್ರೀ ಈಗಾಗಲೇ 1-2-3 ವರ್ಷದಿಂದ ಅದನ್ನು ಕಲಿತಾ ಇದ್ದಾಳೆ. ಆದ್ರೆ ಅವಳ ಸಾಧನೆಯನ್ನು ಗುರುತಿಸಿ ಅವಳನ್ನು ಗುರುತಿಸಕ್ಕಾಗಿ ನಮ್ಮ ಡಾಕ್ಟರ್ ಶಶಿಕಾಂತ್ ಜೈನ್ ಅವರನ್ನು ನಾನು ಇದರಲ್ಲಿ ಅಭಿನಂದಿಸ್ತೇನೆ. ಯಾಕೆ ಹೇಳಿದ್ರೆ ಅವರು ಖಾಲಿ ಮಾಧ್ಯಮದ ಮೂಲಕ ನೋಡಿರ್ಬೋದು. ಅವರು ಅವಳ ಹತ್ತಿರದಿಂದ ಯಾವತ್ತೂ ಕೂಡ ನಮ್ಗೆ ಅವರದ್ದು ಪರಿಚಯ ಇರಲಿಲ್ಲ. ನಮ್ಮನ್ನು ಕರೆಸಿ ನೀಡಿದ್ದಾರೆ. ಬಹಳಷ್ಟು ಸಂತೋಷ. ಅಂದ್ರೆ ಈ ಹಿಂದೆ ನಾವು ಗಮನಿಸುವುದಾದ್ರೆ ತನುಶ್ರೀ ಅದು ಬೇರೆ ದಾಖಲೆಗಳನ್ನು ಗಿನ್ನಿಸ್ ದಾಖಲೆ ಮಾಡಿರುವಂತದ್ದು. ಗಿನ್ನಿಸ್ ದಾಖಲೆ ಸರ್ ನಾವು ನೋಡ್ಬೇಕಾದ್ರೆ ಹಿಂದೆ ಅವರ ದಾಖಲೆನೇ ಅವರ ಒಂದು ಮುರಿದದ್ದು 2 ದಾಖಲೆಗಳು. ಇದು ಈಗ ಗಿನ್ನಿಸ್ ದಾಖಲೆ ಮುರಿದದ್ದು ಈಗ ಇದು ಅಂತಿಮ ಹಂತದಲ್ಲಿದೆ. ಅದು ನಾವು ರೆಕಾರ್ಡ್ ಮಾಡಿ ಕಳಿಸಿದ್ದು. ಜಡ್ಜ್ಮೆಂಟ್ ಅಂತಿಮ ಹಂತದಲ್ಲಿದೆ. ನಮ್ದೊಂದು ಸ್ವಲ್ಪ ನಾವು ಅವರಿಗೆ ಕೊಟ್ಟಂತ ಎವಿಡೆನ್ಸ್ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಅದು ಈಗ ನಾವು ರಿಟರ್ನ್ ಅವರಿಗೆ ಅದನ್ನು ಕರೆಕ್ಟ್ ಆಗಿ ಕಳಿಸ್ಬೇಕು. ಅವಳು ಮಾಡಿದ ಇದು ಅಭ್ಯಾಸಗಳೆಲ್ಲ ಸರಿಯಾಗಿತ್ತು. ಆದ್ರೆ ನಾವು ಅವರಿಗೆ ಸಾಕ್ಷಿ ಕೊಟ್ಟದ್ದು ಸ್ವಲ್ಪ ಸರಿಯಾಗ್ಲಿಲ್ಲ. ಕೊನೆ ಹಂತದ ನಿರ್ಣಯ ಬಾಕಿ ಇದೆ, ನೋಡ್ಬೇಕು ಇನ್ನು. ಅದರ ಬಗ್ಗೆ ಸ್ವಲ್ಪ ಈ ಗಿನ್ನಿಸ್ ದಾಖಲೆ ಬಗ್ಗೆ 2 ಸಲ ಮಾಡಿದ ಅಂತ ಇಲ್ಲ. ಒಂದು ಸಲ ತನುಶ್ರೀ ಪ್ರಥಮವಾಗಿ ನಿರಲಂಬ ಪೂರ್ಣ ಚಕ್ರಾಸನವನ್ನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮಾಡಿದ್ಲು. 2017 ನವೆಂಬರ್ 11ರಂದು. ನಂತರ ಮಾಡಿದ 1 ನಿಮಿಷದಲ್ಲಿ 19 ಬಾರಿ ಅದು ಮಾಡಿದ್ದು. ಅದು ಮೈಸೂರಿನ ಖುಷಿ ಎಂಬ ಹುಡುಗಿಯ ದಾಖಲೆಯನ್ನು ತನುಶ್ರೀ ಮುರಿದಿದ್ಲು. ತದನಂತರ ಮಾಡಿದ್ದು ತನುಶ್ರೀ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಅದು ಪ್ಯಾಲೆಸ್ತೀನ್ ದೇಶದ ಒಬ್ಬ ಹುಡುಗನ ಹೆಸರಲ್ಲಿತ್ತು ಆ ದಾಖಲೆ. ಅದನ್ನು ಮುರಿದು ತನುಶ್ರೀ ತನ್ನ ಹೆಸರಲ್ಲಿ 2018 ಏಪ್ರಿಲ್ ಅಲ್ಲಿ. ಇವತ್ತು ಕೂಡ ಆ ದಾಖಲೆ ತನುಶ್ರೀ ಹೆಸರಲ್ಲಿ ಉಂಟು. ಅಂದ್ರೆ 48 ಬಾರಿ 42 ಬಾಡಿ ಎವಲ್ಯೂಷನ್ ಮೈಂಟೈನಿಂಗ್ ದ ಚೆಸ್ಟ್ ಅಂಡ್ ಪೊಸಿಷನ್ ಅಂತ ಮಾಡಿದಾಳೆ. ಯಾಕಂದ್ರೆ ಸ್ವಲ್ಪ ಹೆವಿ ಇತ್ತು. ನಾವು ಕೂಡ ಈಗ ಅದನ್ನು ಪ್ರಾಕ್ಟೀಸ್ ಮಾಡೋದನ್ನೆಲ್ಲ ನಿಲ್ಸಿದ್ದೇವೆ, ಜಾಸ್ತಿ ಮಾಡೋದಿಲ್ಲ.
ತುಂಬಾ ಹೆವಿ ಇರ್ತದೆ ಅದು, ಪ್ರಾಕ್ಟೀಸ್ ಎಲ್ಲ ತುಂಬಾ ಬೇಕಾಗ್ತದೆ. ಈಗ ಅಷ್ಟು ಹೆವಿ ಮಾಡ್ಲಿಕ್ಕೆ ಅವಳು ಕೂಡ ಸಣ್ಣವಳ ಗುರುಗಳ ಮಾರ್ಗದರ್ಶನದ ಮೂಲಕ ನಾವು ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡಿದ್ದೇವೆ. ಬೇರೆ ರೀತಿಯ ಆಸನಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಿದ್ದೇವೆ. ದಾಖಲೆಗಳು ಆಗ್ತವೆ, ಅಲ್ಲಿಗೆ ಮುಗೀತದೆ, ಆದ್ರೆ ಅವಳದು ಆರೋಗ್ಯ ಕೂಡ ನಮ್ಗೆ ಅಷ್ಟೇ ಮುಖ್ಯ. ಅದಕ್ಕಾಗಿ ಅವರ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ. ಈಗ ತನುಶ್ರೀಯಲ್ಲಿ ಕೇಳುವುದಾದ್ರೆ, ತಾವು ಮುಂಚಿನಿಂದಲೂ ಭರತನಾಟ್ಯ, ಇನ್ನೊಂದು ಕಲೆ, ಸಂಸ್ಕೃತಿ ಇದರಲ್ಲಿ ಇದ್ದವರು, ಯೋಗ ಕೂಡ ಇತ್ತು. ಆದರೆ ಯೋಗದಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು? ಯಾಕಾಗಿ ಯೋಗಕ್ಕೆ ನೀವು ಪ್ರಥಮ ಪ್ರಾಶಸ್ತ್ಯ ನೀಡ್ತೀರಿ ಅಂತ ಹೇಳಿ? ಯಾಕಂದ್ರೆ ನಾನು 5 ವರ್ಷ ಇರುವಾಗ ಭರತನಾಟ್ಯ ತರಗತಿಗೆ ಸೇರಿದ್ದೆ. ಮತ್ತೆ ಈಗ ನಾನು ಸೇರಿ 5 ವರ್ಷ ಆಗಿದೆ. ಮತ್ತೆ ಯೋಗದಲ್ಲಿ ಅಂದರೆ ನಾನು 2 ವಿಶ್ವ ದಾಖಲೆ ಮಾಡಿದ್ದೇನೆ. ಅಷ್ಟರವರೆಗೆ ನನಗೆ ಯಾರು ಯೋಗ ಗುರುಗಳಿರಲಿಲ್ಲ. ಮತ್ತು ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದ ನಂತರ ನನಗೆ ಯೋಗ ಗುರುಗಳು ಸಿಕ್ಕಿದ್ರು. ನನ್ನ ಯಕ್ಷಗಾನ ಗುರುಗಳಾದ ಆದಿತ್ಯ ಅಂಬಲ್ಪಾಡಿ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅವರದ್ದು ಶ್ರೀ ಹರಿರಾಜ್ ಕಿನ್ನಿಗೋಳಿ ಸರ್ ಅವರು ಮತ್ತೆ ಮನೆಗೆ ಬಂದು ಬುಧವಾರ ನನಗೆ ಹೇಳಿಕೊಡುತ್ತಾರೆ. ಯೋಗ ಕಲಿಸಿ 1.5 ಗಂಟೆ ಕಲಿಸಿ ಹೋಗ್ತಾರೆ. ಮತ್ತು ನಾನು ಯೋಗದಲ್ಲಿ ಹೇಗೆ ಆಸಕ್ತಿ ಕೊಟ್ಟೆ ಅಂತ, ನಾನು ಮೊದಲು ಒಂದು ಬೆಂಗಳೂರಿನಲ್ಲಿ TV ಶೋಗೆ ಹೋಗಿದ್ದೆ. ಮತ್ತು ನಾವು ಬೆಂಗಳೂರಲ್ಲಿರುವಾಗಲೇ ಪೇಪರ್ ಓದುವಾಗ ಮೈಸೂರಿನ ಖುಷಿ ಅಕ್ಕ ಅಂತ ಅವರು ದಾಖಲೆ ಮಾಡಿದ್ದಿತ್ತು, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡು. ಅದನ್ನು ನಾನು ಈ ಥರ ಫಿಲ್ಮ್ ಡ್ಯಾನ್ಸ್ ಮಾಡ್ತಿದ್ದೆ ಮೊದಲು. ಅದು ಮಾಡುವಾಗ ನಾನು ಕೆಲವೊಮ್ಮೆ ಅದನ್ನೆಲ್ಲ 2 ಸಲ ಮಾಡ್ತಿದ್ದೆ. ಅದಕ್ಕೆ ನನಗೆ ಅಪ್ಪ ಹೇಳಿದರು, ಇದನ್ನೊಮ್ಮೆ ಮಾಡ್ತೀಯಾ ಅಂತ. ದಾಖಲೆ ಮಾಡಿದ್ದು ಅದಕ್ಕೆ ಅದು ದಾಖಲೆ ಮಾಡಿದ್ದು ಫಸ್ಟಿಗೆ ನಿರಳಾಂಬ ಪೂರ್ಣ ಚಕ್ರಾಸನ. ಅದಕ್ಕೆ ನನಗೆ ಪ್ರಥಮವಾಗಿ ಮಾಡುವಾಗ ನಾನು 9 ಸಾರಿ ಮಾಡಿದ್ದೆ 1 ನಿಮಿಷಕ್ಕೆ. ಮತ್ತೆ 5 ತಿಂಗಳ ಸತತ ಪ್ರಯತ್ನದಿಂದ ನಾನು ನವೆಂಬರ್ 11ರಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ. 1 ನಿಮಿಷದಲ್ಲಿ 19 ಬಾರಿ ಮಾಡಿದೆ. ತದನಂತರ ನಾವು ಹೀಗೆ ಮನೆಯಲ್ಲೇ ಇರುವಾಗ ಒಬ್ಬರು ನಮಗೆ ಹೇಳಿದರು, ಪ್ಯಾಲೆಸ್ತೀನ್ ದೇಶದ ಅಣ್ಣ ಮಾಡಿದಾರಂತ. ಅದನ್ನು ಕೂಡ ನಾನು ಡ್ಯಾನ್ಸಲ್ಲಿ ಮೊದಲು ಮಾಡ್ತಿದ್ದೆ. ಅದನ್ನು ಸಹ ಮಾಡುವಾಗ ನನಗೆ 20, 18 ಎಲ್ಲ ಬರ್ತಿತ್ತು. ನಂತರ ನಾನು ಸತತ ಪ್ರಯತ್ನ ಮಾಡಿ ನಾನು ಏಪ್ರಿಲ್ 17ರಂದು ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮೋಸ್ಟ್ ಫುಲ್ ಬಾಡಿ ರೆವಲ್ಯೂಷನ್ ಮೇಂಟೈನಿಂಗ್ ಅ ಚೆಸ್ಟ್ ಆ್ಯಂಡ್ ಪೊಸಿಷನ್. ಅದರಿಂದ 1 ನಿಮಿಷದಲ್ಲಿ 42 ಬಾರಿ ಮಾಡಿದ್ದೇನೆ. ಮತ್ತೆ ನಾನು 3ನೇ ವಿಶ್ವ ದಾಖಲೆ ಹಾಗೂ 4ನೇ ವಿಶ್ವ ದಾಖಲೆ ಒಂದೇ ದಿನದಂದು ಮಾಡಿದ್ದು. ಫೆಬ್ರವರಿ 23 ನಮ್ಮ ಸೈನ್ಸ್ ಸಿಲಿ ಶಾಲೆಯ ಆಟದ ಮೈದಾನದಲ್ಲಿ ನಾನು ಮಾಡಿದ್ದೇನೆ. ಅದು ರೋಲಿಂಗ್ ಧನುರಾಸನ ಪೋಸ್ಚರಲ್ಲಿ. ಅದನ್ನು ನಾನು 1 ನಿಮಿಷಕ್ಕೆ 61 ಬಾರಿ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಅದೇ ದಿನ ಪುನೊಂದು ವಿಶ್ವ ದಾಖಲೆ ಮಾಡಿದ್ದೇನೆ. ಧನುರಾಸನ ಪೋಸ್ಚರಲ್ಲೇ ನಾನು 1 ನಿಮಿಷ 40 ಸೆಕೆಂಡ್ನಲ್ಲಿ 96 ಬಾರಿ ಮಾಡಿ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಹಾಗೆ ನಾನು 4 ವಿಶ್ವ ದಾಖಲೆ ಮಾಡಿದ್ದೇನೆ. ಸರ್, ನಾನು ನಿಮ್ಮಲ್ಲಿ ಕೇಳೋದಾದ್ರೆ, ಈಗ ಎಲ್ಲ ಒಂದು ಪೇರೆಂಟ್ಸ್ ನಾವು ನೋಡಿದಾದ್ರೆ ನಂದು ಮಕ್ಕಳು ಒಂದು ಡ್ಯಾನ್ಸರ್ ಆಗಬೇಕು, ನನ್ನ ಮಗಳು ಒಂದು ಸಿಂಗರ್ ಆಗಬೇಕು, ಇನ್ನೊಂದು ಆಸೆ ಇಡ್ತಾರೆ. ಆದರೆ ಇವರು ಸಹ ಒಂದು ಭರತನಾಟ್ಯ ಇನ್ನೊಂದು ಡ್ಯಾನ್ಸ್ನಲ್ಲಿ ಇದ್ದವರನ್ನು ನೀವು ಯೋಗಕ್ಕೆ ಯಾಕೆ ಪ್ರಾಶಸ್ತ್ಯ ನೀಡಿದ್ರಿ? ಅವಳಿದ್ದಂತಹ ಯೋಗ ಕಲೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ? ಇಲ್ಲ, ಅವಳು ಡ್ಯಾನ್ಸ್ಗೆ ಬೇಕಾಗಿ ಎಲ್ಲರಾಗಿ ನಮ್ಗೆ ಇದ್ದದ್ದು ಕೂಡ ಒಂದು ಒಳ್ಳೆ ಡ್ಯಾನ್ಸರ್ ಆಗ್ಬೇಕಂತಲೇ. ಆ ಡ್ಯಾನ್ಸ್ಗೋಸ್ಕರ ಅವಳು ಮಾಡ್ತಿದ್ದಂತ ಕೆಲವೊಂದು ಭಂಗಿಗಳು, ಅವಳದು ಅದನ್ನು ನೋಡಿ ನಮ್ಗೆ ಗೊತ್ತಾಯ್ತು ಇವಳು ಮಾಡಬಹುದು. ಈಗ ನಾವು ಅವಳಿಗೆ ಕೆಲವೊಂದು ಫೋಟೋ ತೋರಿಸುವಾಗಲೇ ಅದನ್ನು ಅವಳ ಯೋಗದ ಫೋಟೋಸ್ ಎಲ್ಲ ತೋರಿಸಿದ್ವಿ, ಕ್ಲಿಯರ್ ಆಗಿ ಮಾಡ್ತಿದ್ಲು. ಇನ್ನು ಸ್ವಲ್ಪ ದಿವಸ ಹೋಗ್ಲಿ, ಈಗ ಸಣ್ಣದು ಬೇಡ, ಸ್ವಲ್ಪ ದಿವಸ ಹೋಗ್ಲಿ ಅಂತ ನೋಡ್ತಾ ಇದ್ವಿ. ಆದ್ರೆ ಅವಳದು ನೋಡೋ ಗೊತ್ತಾಯ್ತು ಇವಳು ಮಾಡ್ತಾಳೆ ಅಂತ. ನಂತರ ಪ್ರಯತ್ನ ಮಾಡಿ ನಾವು ಯೋಗವನ್ನು ಮುಂದುವರಿಸ್ತಿದ್ದೇವೆ. ಯೋಗ ಮತ್ತು ಭರತನಾಟ್ಯವನ್ನು ಅವಳನ್ನು ಮುಂದುವರಿಸಬೇಕೆಂಬುದೇ ನಮ್ಮದು ಕೂಡ ಆಸೆ. ಅಂದ್ರೆ ಯೋಗದೊಳಗೆ ಆಸಕ್ತಿ ಸಹ ಇದೆ, ಅವಳಿಗೆ ಸಹ ಆಸಕ್ತಿ ಇದೆ. ಯಾಕೆ ಹೇಳಿದ್ರೆ ಖಾಲಿ ನಮಗೆ ಆಸಕ್ತಿ ಇದ್ರೆ ಖಂಡಿತ ಸಾಧ್ಯ ಇಲ್ಲ, ಅವಳಿಗೆ ಕೂಡ ಆಸಕ್ತಿ ಇದೆ. ಆ ಆಸಕ್ತಿಯಿಂದಲೇ ಅವಳು ಬೆಳಿಗ್ಗೆ ಸಂಜೆ ಅದನ್ನು ಪ್ರಯತ್ನಿಸಿ ಸಾಧನೆಗಳನ್ನು ಮಾಡ್ತಾ ಇದ್ದಾಳೆ. ಇನ್ನು ಕೂಡ ಸಾಧನೆಗಳನ್ನು ಮಾಡ್ಬೇಕಂತ ಅವಳಿಗೆ ಆಸೆ ಇದೆ. ನೋಡ್ಬೇಕು ಹೇಗೆಲ್ಲ ಆಗ್ತದೆ.
ಹೇಗೆ ತನುಶ್ರೀ ಅವರಿಗೆ ಅಲ್ಲಿ ಕೇಳುವುದಾದ್ರೆ ಯೋಗಗಳು ಈ ಧನುರಾಸನ ಮತ್ತೆ ಅದು ಫುಲ್ ಬಾಡಿ ಅದರಿಂದ ತುಂಬಾ ಆಯಾಸ ತರುವಂಥದ್ದು ಯೋಗಕ್ಕೆ, ಮತ್ತೆ ಏನೋ ತಿರುಗುತ್ತಾರೆ ಅದು ಏನೋ ಆಸನದು ಅದೆಲ್ಲ ತುಂಬಾ ಆಯಾಸ ತರುವಂಥದ್ದು. ಮತ್ತೆ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಲಿ ಇನ್ಯಾವುದೋ ರೆಕಾರ್ಡ್ ಮಾಡುವಾಗಲಿ ನಿರಂತರವಾಗಿ ಮಾಡಬೇಕು, ತುಂಬಾ ಆಯಾಸ ತರ್ತಾ ಇದೆ. ನಿಮ್ಗೆ ನಿಮ್ಮದು ಬಾಡಿ ಅದಕ್ಕೆ ಅಂದ್ರೆ ಹೇಗೆ ಅಡ್ಜಸ್ಟ್ ಆಗ್ತಾ ಬೆಳೆಸ್ಕೊಂಡ್ರಿ ನಾವು? ನಿಮ್ಗೆ ಟಫ್ ಆಗ್ಲಿಲ್ವಾ ಅಂತ ಹೇಳಿ? ಫಸ್ಟ್ ಮಾಡುವಾಗ ಸ್ವಲ್ಪ ನೋವಾಗ್ತಿತ್ತು, ಸುಸ್ತಾಗ್ತಿದ್ದು. ಆದರೆ ನಾನು ಸತತ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ ನಾನು ಅಷ್ಟು ಮಾಡಿದೆ. ಫಸ್ಟ್ ಎಲ್ಲರಿಗೂ ಮೊದಲು ಮಾಡುವಾಗ ನಮಗೆ ಕಷ್ಟ ಅನಿಸ್ತದೆ, ಆದರೆ ಅದನ್ನು ನಾವು ಪ್ರಯತ್ನ ಮಾಡಿದರೆ ನಮಗೆ ಖಂಡಿತ ಕಷ್ಟ ಅನಿಸುವುದಿಲ್ಲ. ನಮಗೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಮಾಡಬೇಕಂತ ತುಂಬ ನಮಗೆ ಮೂಡ್ತದೆ, ಮಾಡಬೇಕು ಅಂತ. ಮಧ್ಯದಲ್ಲಿ ನಿನ್ನೆ ನಮ್ಮ ಇವಳು ಯೋಗ ಪ್ರದರ್ಶನವನ್ನಲ್ಲಿ ಮಾಡಿದ್ಲು ನಮ್ಮ ಪೂಜಾ ವೀರೇಂದ್ರ ಹೆಗ್ಡೆ ಅವರ ಎದುರಲ್ಲಿ. ನಂತರ ಅವಳು ನೋಡಿದ ನಂತರ ಅವರು ಹೇಳಿದ್ರು, ಎಲ್ಲರಿಗೂ ಯೋಗ ಅಭ್ಯಾಸ ಆದ್ರೆ ತನುಶ್ರೀಗೆ ಒಂದು ಯೋಗ ಅನ್ನೋದೊಂದು ಆಟ, ಅವಳಿಗೆ ಅದೊಂದು ಆಟ ಮಾಡ್ತಾ ಇರ್ತಾಳೆ, ಒಂದು ಆಟ ಅವಳಿಗೆ. ಹಾಗೆ ಅವ್ರಿಗೆ ಬಾರಿ ಖುಷಿ ಆಯ್ತು ಇವಳು ಮಾಡೋದ್ ನೋಡಿ. ಅವ್ರು ಹೇಳಿದಷ್ಟೇ, ಎಲ್ಲರಿಗೂ ಯೋಗ ಅಭ್ಯಾಸ ಆದ್ರೆ ಒಳ್ಳೆ ಆಟದ ಹಾಗೆ ಆಗಿದೆ, ಒಳ್ಳೆ ಪ್ರಯತ್ನಿಸಿ ಒಳ್ಳೆ ಹೆಸರು ತರ್ತಾಳೆ, ಒಳ್ಳೆ ಆಶೀರ್ವಾದ ಮಾಡಿದ್ರು. ಖುಷಿ ಆಯ್ತು. ಯಾಕೆ ಹೇಳಿದ್ರೆ ಅಷ್ಟು ಜನರ ಮಧ್ಯದಲ್ಲಿ ಇವಳು ಯೋಗ ಮಾಡುವಾಗ ಎಲ್ಲರಿಗೂ ಬಾರಿ ಖುಷಿ. ಅವಳಿಗೆ ಅಂದ್ರೆ ರೆಕಾರ್ಡ್ ಮಾಡಿದ್ದನ್ನೇ ಅಲ್ಲಿ ಮಾಡಿದ್ ನಾವು, ಒಂದ್ 2-3 ಆಸನ ಬಿಟ್ಟು. ಅವಳು ಏನು ರೆಕಾರ್ಡ್ ಮಾಡಿದಾಳೆ, ನಿರಲಾಂಬ ಪೂರ್ಣ ಚಕ್ರಾಸನ ಮಾಡ್ಲಿಕ್ಕೆ ಅಲ್ಲಿ ಆಗ್ಲಿಲ್ಲ ಅದು ಮ್ಯಾಟ್ ನಲ್ಲಿ, ಮತ್ತೆ ಬೇರೆ 2 ಮಾಡಿದ್ದನ್ನ ಅಲ್ಲಿ ಮಾಡಿ ತೋರಿಸಿದಾಳೆ. ಎಲ್ಲರಿಗೆ ತುಂಬಾ ಖುಷಿ ಆಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಬಂದು ತನುಶ್ರೀಗೆ ಶುಭಾಶಯವನ್ನು ಹೇಳ್ತಿದ್ರು ಎಲ್ರು. ಯಾಕಂದ್ರೆ ಪ್ರಥಮವಾಗಿ ಸಿಕ್ಕಿದ್ದು ಅವರಿಗೆ ಸಹ ಗೊತ್ತಿತ್ತು ಅಲ್ಲಿ, ಮತ್ತೆ ಎಲ್ರು ಬಂದು ವಿಶ್ ಮಾಡಿದ್ವಿ. ತುಂಬಾ ಹೊತ್ತು ಅಲ್ಲೇ ಇದ್ವಿ ನಾವು ಒಳ್ಳೆ ಕಾರ್ಯಕ್ರಮದಲ್ಲಿ. ಸರ್, ಒಂದು ಕಡೆಯಲ್ಲಿ ಯೋಗಾಭ್ಯಾಸ ಮತ್ತೊಂದು ಕಡೆಯಲ್ಲಿ ವಿದ್ಯಾಭ್ಯಾಸ, ಇದು ಎರಡೂ ಕೂಡ ನಿರರ್ಗಳವಾಗಿ ಸಾಗಬೇಕಾಗುವಂಥದ್ದು. ಯಾಕಂತ ಹೇಳಿದ್ರೆ ಯೋಗಕ್ಕೆ ಎಷ್ಟು ಪ್ರಾಮುಖ್ಯ ನಾವು ನೀಡ್ತೇವೆ, ಅದಕ್ಕಿಂತ ಜಾಸ್ತಿಯಾಗಿ ನಾವು ವಿದ್ಯಾಭ್ಯಾಸ, ಅವಳಿಗೆ ಬೇಕಾದ ವಿದ್ಯಾಭ್ಯಾಸಕ್ಕೆ ಇದನ್ನು ಹೇಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ದೀರಿ? ಹೇಗೆ ಇದೆಲ್ಲ ಸಾಧ್ಯ? ಅವಳದು ದಿನಚರಿ ಕ್ಲಿಯರ್ ಆಗಿದೆ. ಯಾಕೆ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಅವಳದೊಂದು ಓದಲಿಕ್ಕೆ ನಾವು 1 ಗಂಟೆ ಕೊಡ್ತೇವೆ. ತದನಂತರ ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಅವಳದು ಡೈಲಿ ಮಾಡ್ಲಿಕ್ಕೆ, ನಂತರ ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲಲ್ಲಿ ಅವಳಿಗೆ ಕಲೀಲಿಕ್ಕೆ ತುಂಬಾ ಹುಷಾರಿದ್ದಾಳೆ. ಯಾಕಂದ್ರೆ ಅವಳ ಸ್ಕೂಲಲ್ಲಿ ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ. ಅವಳು ಸೈನ್ಸ್ ಇಸ್ಲಿಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ ಈಗ. ಆ ಶಾಲೆಯ ಸಿಸ್ಟರ್ಸ್ ಮತ್ತು ಟೀಚರ್ಸ್ ಅವರ ಸಪೋರ್ಟ್ ಇದರಿಂದ ಇದೆಲ್ಲ ಸಾಧ್ಯ ಆಗ್ತದೆ. ಯಾಕೆ ಹೇಳಿದ್ರೆ ನಾವು ಯಾವಾಗ್ಲೂ ನೋಡಿದ್ರೆ ಒಂದೊಂದು ಕಾರ್ಯಕ್ರಮ ಹೋಗ್ತಾ ಇರ್ಬೇಕಾಗ್ತದೆ, ಮಧ್ಯೆ ಮಧ್ಯೆ ರಜೆ ತಗೊಳ್ಬೇಕು, ನಂತರ ಅದನ್ನ ಅಭ್ಯಾಸವನ್ನು ಮುಂದುವರಿಸಬೇಕು. ಶಾಲೆಯಲ್ಲಿ ಈಗ ಹೇಗೆ ಕಲೀಲಿಕ್ಕೆ ಇದ್ದಾಳೆ ಆರಂಭದಿಂದ, ಅದೇ ರೀತಿ ಈಗಲೂ ಇದ್ದಾಳೆ, ಒಳ್ಳೆ ಮಾರ್ಕ್ ಎಲ್ಲ ತಗೊಳ್ತಾ ಇದ್ದಾಳೆ. ಅದರಿಂದ ತೊಂದರೆ ಇಲ್ಲ. ಶಾಲೆಯಲ್ಲಿ ಕೂಡ ಒಳ್ಳೆ ಸಿಸ್ಟರ್ಸ್ ಅವರು ಸಪೋರ್ಟ್ ಮಾಡ್ತಾರೆ. ಅದರಿಂದಾಗಿ ಅವಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ. ಯಾವತ್ತು ಅವಳಿಗೆ ನಾವು ದಿನಸದಲ್ಲಿ ಅವಳಿಗೆ ಒಂದು 2 ಗಂಟೆ ಮನೆ ಬಂದ ನಂತರ ಅವಳಿಗೆ ಅದಕ್ಕೋಸ್ಕರನೇ ಟೈಮ್ ಕೊಡ್ತೇವೆ ವಿದ್ಯಾಭ್ಯಾಸ. ನಂತರ ಅವಳದು ಭರತನಾಟ್ಯ ತರಗತಿಗೆ ಹೋಗ್ಕೊಂಡು ವಾರದಲ್ಲಿ 3-4 ಕ್ಲಾಸ್ ಭರತನಾಟ್ಯ ಕ್ಲಾಸ್ಗೆ ಹೋಗ್ತೇವೆ. ಅದಕ್ಕೆ ಕೂಡ ಒಂದು ಗಂಟೆ ಅಡ್ಜಸ್ಟ್ ಮಾಡಿ ಕರ್ಕೊಂಡು ಬರ್ತೇವೆ, ತಿರುಗಲಿಕ್ಕೆ ಹೋಗ್ತೇವೆ ಎಲ್ಲ. ಅವಳಿಗೇನು ಯೋಗ ಅನ್ನೋದೊಂಥರ ಒಂದು ಬಂಧನದ ರೀತಿಯಲ್ಲಿ ನಾವು ಅವಳಿಗೆ ಇಡ್ಲಿಲ್ಲ, ಫ್ರೀ ಆಗಿದ್ದಾಳೆ, ಖುಷಿಯಾಗಿದೆ. ಯಾಕಂದ್ರೆ ನಮ್ಮ ಒತ್ತಾಯಕ್ಕೆ ಮಾಡ್ತಾ ಇದ್ರೆ ನಮ್ಗೆ ಸಹ ಕಷ್ಟ ಮನೆಯಲ್ಲಿ. ಅವಳಿಗೆ ಗೊತ್ತುಂಟು, ಅವಳ ಟೈಮ್ ಬಂದ ಕೂಡಲೇ ಅದನ್ನ ಮಾಡುದು, ಹೊಸ್ತೇನಾದ್ರೂ ಮಾಡ್ಬೇಕಾಗ್ತದೆ. ಈಗ ಕಾಂಪಿಟೇಷನ್ ಇನ್ನು ಈ ವರ್ಷದಿಂದ ತನುಶ್ರೀಗೆ ಸ್ಕೂಲಲ್ಲಿ ಯೋಗದ್ದು ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ತಯಾರಿ ಮಾಡಬೇಕು. ಅವಳ ಗುರುಗಳು ಅವಳನ್ನು ಈಗ ಮುಂದಿನ ಯೋಗದ ಕಾಂಪಿಟೇಷನ್ಗೆ ತಯಾರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟ ತನಕ ನಾವೇನು ಮಾಡಿದ್ವಿ, ದಾಖಲೆಗಳ ಹಿಂದೆ ಹೋಗ್ತಾ ಇದ್ವಿ. ಈಗ ಇದರ ಬಗ್ಗೆ ನಾನು ಕೇಳ್ಬೇಕು ಸರ್, ವಿಶ್ವ ದಾಖಲೆ ಅಂದ್ರೆ ವರ್ಲ್ಡ್ ರೆಕಾರ್ಡ್, ಇನ್ನೊಂದು ಬೇರೆ ರೆಕಾರ್ಡ್ ಮಾಡ್ಲಿಕ್ಕೆ ಅಂದ್ರೆ ಯೋಗ ಮಾಡ್ತಿದ್ದವಳು ದಿನನಿತ್ಯಕ್ಕಾಗಿ ಯೋಗ ಮಾಡ್ತಿದ್ಲು, ಯೋಗ ಪ್ರಾಕ್ಟೀಸ್ ಮಾಡಿದ್ಲು. ಹೇಗೆ ನಿಮ್ಮಲ್ಲಿ ಇದು ಗೊತ್ತಾಯ್ತು? ಅಂದ್ರೆ ಇಂಥ ದಾಖಲೆ ಇದೆ, ದಾಖಲೆ ಮಾಡಬಹುದು, ಅದರಲ್ಲಿ ಸಹ ಕೂಡ ಒಂದು ದಾಖಲೆ. ನಮ್ಗೆ ನಾನು ಅವಳು ಹೇಳಿದಾಗೆ, ಅವಳು ಫಸ್ಟ್ ದಿವಸ ನಾವು ಅದು ನಿರಲಂಬ ಪೂರ್ಣ ಅಂತ ಮಾಡಿದ್ದು ಪೇಪರ್ ಅಲ್ಲಿ ಬಂದಿತ್ತು. ನಮ್ಗೆ ಅಷ್ಟು ತನಕ ಅದು ದಾಖಲೆ ಆಗ್ತದೆ ಅನ್ನೋದು ನಮ್ಗೆ ಸಹ ಗೊತ್ತಿಲ್ಲ. ಯಾಕಂದ್ರೆ ಅವಳು ಡ್ಯಾನ್ಸ್ ಅಲ್ಲೆಲ್ಲ ಪೋಸ್ ಅನ್ನೆಲ್ಲ ಮಾಡ್ತಿದ್ಲು. ನಾವು ಕೂಡ ಇವಳಿಗೆ ಕೇಳಿದೆ, ನಾವ್ ಯಾಕೆ ಮಾಡಬಾರ್ದು, ನಾವ್ ಯಾಕೆ ಮಾಡ್ತಾ ಇದ್ದಾಳೆ, ಮಾಡಬಾರ್ದು. ಅದೇ ಅವಳು 9 ಸರಿ ಮಾಡಿದ್ವಿ, 10ನೇ ಸರಿ ಮಾಡಿದ್ವಿ. ನಂತರ ಅದು ಮೋಸ್ಟ್ ಫುಲ್ ಬಾಡಿ ರಿಲೇಷನ್ ಕೂಡ ಆಗಿ ಡ್ಯಾನ್ಸ್ ಅಲ್ಲಿ 4-5 ಬಾರಿ ಸುತ್ತ ಇದ್ಲು. ಮಾತ್ರ ನಮ್ಗೆ ರೆಕಾರ್ಡ್ ನೋಡುವಾಗ ಅದು 38 ಇತ್ತು. ಇವಳು ಪ್ರಾಕ್ಟೀಸ್ ಮಾಡುವಾಗ 20ರೊಳಗೆ ಇಲ್ಲ. ಮತ್ತೆ ನಾನು ನೋಡು, ಅದು ಮಾಡಿದ್ರೆ ನಮ್ಗೆ ಒಂದು ಹೆಸರು. ಗಿನ್ನಿಸ್ ದಾಖಲೆ ಮಾಡೋದಂದ್ರೆ ಅಷ್ಟು ಸುಲಭ ಇರಲಿಲ್ಲ. ನೋಡು, ಪ್ರಯತ್ನ ಮಾಡಿ 3-4 ತಿಂಗಳು 40 ಕ್ರಾಸ್ ಆಗೋ ತನಕ ನಾವು ಕಾಯ್ತಾ ಇದ್ವಿ. 1-2-3 ತಿಂಗಳು 40 ಕ್ರಾಸ್ ಆದ ನಂತರ ನಾವು ಅದರದ್ದು ಹೇಗೆಲ್ಲ ಮಾಡ್ಬೇಕು, ನಮ್ಮ
ನಮ್ಮ ಫ್ರೆಂಡ್ ಇದ್ದಾರೆ ಮಲ್ಲೇಶ್ ಅಂತ, ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ನ ಅಧ್ಯಕ್ಷರು ಮಲ್ಲೇಶ್. ಅವರ ಸಂಪೂರ್ಣ ಸಹಕಾರ ತನುಶ್ರೀಯ ದಾಖಲೆಗೆ. ಯಾಕಂದ್ರೆ ಅದರ ಪೇಪರ್ ವರ್ಕ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಅದನ್ನೆಲ್ಲ ಮಾಡಿಕೊಡೋದು ನಮ್ಮ ನಾವು ಏಕಾಏಕಿ ರೆಕಾರ್ಡ್ ಮಾಡ್ತೀವಿ, ಯಾರು ತಗೊಳ್ಬೇಕು, ಏನಿದೆ ಇವಳಲ್ಲಿ ಒಂದು ಹೊಸತಿ ಏನಿದೆ ಅದೊಂದು ಒಂದು ನೋಡ್ತಾರೆ. ತುಂಬಾನೇ ಕೆಲಸ. ಅವರನ್ನು ಕರೆಸಿ ಮಾಡುದಂದ್ರೆ ಇದು ಕೂಡ ದೊಡ್ಡ ಮೊತ್ತ ಎಲ್ಲ ಕಟ್ಟಲಿಕ್ಕೆ ಇರ್ತದೆ. ಅದರ ಮೇಲೆ ನಮ್ಗೆ ಚಾಲೆಂಜ್. ನಾವು ಮಾಡದಿದ್ರೆ ನಾವು ಕಟ್ಟಿದೆಲ್ಲ ಹೋಗ್ತದೆ. ಅದು ಕೂಡ ಉಂಟು. ಎಲ್ಲವನ್ನು ನೋಡ್ಕೊಂಡು ಸಮಯ ಹೊಂದಾಣಿಕೆ ಮಾಡಿಕೊಂಡು ನಮ್ಗೆ ಗ್ಯಾರಂಟಿ ಬಂದ ನಂತರನೇ ನಾವು ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗಿತ್ತು. ಇನ್ನು ನೋಡ್ಬೇಕು, ಅವಳಿಗೆ ಇಂಟ್ರೆಸ್ಟ್ ಉಂಟು, ಇನ್ನೊಂದು ಮಾಡ್ತಾ ಇರ್ಬೇಕು ಏನಾದ್ರೂ ಒಂದು. ಯಾಕೇಳಿದ್ರೆ ನಾವು ದಾಖಲೆ ಮಾಡಿದ್ದೇವೆ ಅನ್ನೋದು ಮಾಡಿ ಕೂತ್ಕೊಂಡ್ರೆ ನಮ್ಮ ಇವರು ಅವಳ ಭರತನಾಟ್ಯ ಗುರುಗಳಾದಂತ ಶ್ರೀ ರಾಮಕೃಷ್ಣ ಕೊಡಚವರು ಯಾವತ್ತೂ ಕೂಡ ಹೇಳುದು, ನಮ್ಗೆ ಮನಸ್ಸಲ್ಲಿ ಯಾವತ್ತು ಬರಬಾರ್ದು ಆಯ್ತು ಆಯ್ತು, ಇವತ್ತು ಏನಾಯ್ತು ಅದಾಯ್ತು, ಇನ್ನು ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತೆ. ನಿನ್ನೆ ನಾನು ಮಾಡಿದ್ದೇನೆ ಅನ್ನೋದನ್ನು ಹೇಳ್ತಾ ಕುತ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾವತ್ತೂ ಕೂಡ ಹೇಳ್ತಾರೆ. ಮತ್ತೊಂದು ನಮ್ಗೆ ನಮ್ಮ ಇದಕ್ಕೆ ಬರಬಾರ್ದು ಅದು, ನಾನು ಮಾಡಿದ್ದೇನೆ, ಇಲ್ಲ ನಾವು ಮಾಡಿದಲ್ಲ, ಮಾಡಿಸಿದ್ದಾರೆ, ದೇವರು ಮಾಡಿಸಿದ್ದಾರೆ, ದೇವರ ಆಶೀರ್ವಾದದಿಂದ ಆಗಿದೆ ಅಷ್ಟೇ ಎಣಿಸ್ಕೊಳ್ಬೇಕು. ನಾವು ಕೂಡ ಇವತ್ತು ಅದನ್ನೇ ಅನಿಸುದು, ಆಯ್ತು ಆಯ್ತು, ದೇವರ ದಯೆಯಿಂದ ಎಲ್ಲ ಒಳ್ಳೇದಾಯ್ತು. ಸರಿ ಸರ್, ಸರಿ ಸರಿ. ಇನ್ನಷ್ಟು ಒಂದು ಚರ್ಚೆ ವಿಶ್ಲೇಷಣೆ ಮಾಡೋ ಒಂದು ಪುಟ್ಟ ವಿರಾಮ ನಂತರ ವೀಕ್ಷಕರೇ, ಯೋಗರತ್ನ ಕುಮಾರಿ ತನುಶ್ರೀ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ಯೋಗರತ್ನ ಕುಮಾರಿ ತನುಶ್ರೀ, ಯೋಗರತ್ನ ಕುಮಾರಿ ತನುಶ್ರೀ ಪಿತ್ರೋಡಿಯವರು, ನಮ್ಮ ಊರಿನವು, ನಮ್ಮ ಕರಾವಳಿ ಹೆಮ್ಮೆಯ ಕುವರಿ. ಯೋಗರತ್ನ ಎಂಬ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೊಡಮಾಡಿದಂಥ ಪ್ರಶಸ್ತಿಗೆ ಭಾಜನರಾಗಿದೆ ಅವರು ನಮ್ಮ ಈ ಸ್ಟುಡಿಯೋದಲ್ಲಿ. ಅವರ ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ದಾಖಲೆ ಬಗ್ಗೆ ಹೇಳ್ತಾ ಇದ್ರಿ. ಪ್ರಥಮ ದಾಖಲೆ, ಎರಡನೇ ದಾಖಲೆ, ಮೂರನೇ ದಾಖಲೆ ಒಂದು ಏನೋ ಪ್ರಾರಂಭ ಮಾಡಿದೆ, ಅದರ ಹಿಂದೆ ಇನ್ನೊಂದು ದಾಖಲೆ ಮಾಡೋ ಅಂತ ಹೇಳಿ ಪ್ರಥಮ ದಾಖಲೆ ಬಗ್ಗೆ ಮಾತಾಡ್ತಾ ಇದ್ದೀರಿ ತಾವು. ಹಾಗೆ ಏನು? ಹೌದು, ನೆರಳಾಂಬ ಪೂರ್ಣ ಚಕ್ರಾಸನ ಅಂತ. ತದನಂತರ ನಾವು ಗಿನ್ನಿಸ್ ದಾಖಲೆಗೆ ಪ್ರಯತ್ನ ಮಾಡಿದ್ದು. ಅದು ಕೂಡ ಎಲ್ಲರ ಸಹಕಾರದಿಂದ, ನಮ್ಮ ಪಿತ್ರೋಡಿ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇವರ ಸಂಪೂರ್ಣ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಯಾಕೆ ಹೇಳಿದ್ರೆ ಬಹಳಷ್ಟು ದೊಡ್ಡ ಮೊತ್ತ ಅಲ್ಲಿ ಕಟ್ಲಿಕ್ಕಿತ್ತು. ಆದ್ದರಿಂದ ನಮ್ಮ ಎಲ್ಲರನ್ನು, ಊರಿನ ಗಣ್ಯ ವ್ಯಕ್ತಿಗಳನ್ನೆಲ್ಲ ಸೇರಿಸಿಕೊಂಡು ನಾವು ಆ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದು. ಮತ್ತೊಂದು ಕಡೆ ಗಿನ್ನಿಸ್ ದಾಖಲೆ ಮಾಡುವಾಗ ಸ್ವಲ್ಪ ಹೆದರಿಕೆ ಇರುತ್ತೆ. ಗಿನ್ನಿಸ್ ದಾಖಲೆ ಎಲ್ಲೋ ಆಗೋದಿಲ್ಲ, ಆದ್ರೆ ಕಟ್ಟಿದ ಮೊತ್ತವು ಹೋಗ್ತದೆ, ಆ ದಾಖಲೆಯು ಕೂಡ ವ್ಯರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಅಧಿಕಾರಿಗಳನ್ನು ಕರೆಸಿ ಅದಕ್ಕೊಂದು ಸಿದ್ಧ ಮಾಡಿ, ಒಂದು ಸ್ಟೇಜ್ ಸಿದ್ಧ ಮಾಡಿ, ಅದು ಎಲ್ಲಾದ್ರೂ ಫೇಲ್ ಆಗ್ತದೆ, ಒಂದು ಹೆದರಿಕೆ. ಈ ಚಂದ ಮೊತ್ತ ಇದು ಹೇಗೆ ಸರ್ ತಾವು ಮ್ಯಾನೇಜ್ ಮಾಡ್ಕೊಂಡು? ಅವಳು ಯಾಕಂದ್ರೆ ಅದಕ್ಕೆ ತುಂಬಾನೇ ಶ್ರಮ ಬೇಕು. ಇವಳನ್ನು ಒಂದು ತಯಾರಿ ಮಾಡುವ ಕೆಲಸ, ಮತ್ತೆ ಅವಳು ಸಹ ತಯಾರಾಗುವಂತ ಕೆಲಸ ದೊಡ್ಡ ಕೆಲಸ ಅದು ನಮ್ಗೆ. ಅಂದ್ರೆ ಅವಳಾದ್ರೂ ತಯಾರಾಗ್ತಾ ಇದ್ಲು ಮನೆಯಲ್ಲಿ, ಅದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡಿ 41-42 ಕ್ರಾಸ್ ಆಗೋ ಹೊತ್ತಿಗೆನೆ ನಾವು ಅದನ್ನು ಅಪ್ಲಿಕೇಶನ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಲ್ಲದಿದ್ರೆ ನಮ್ಗೆ ಸಹ ಒಂದು ಹೆದರಿಕೆ, ಯಾಕಂದ್ರೆ ದೊಡ್ಡ ಮೊತ್ತ ಕಟ್ಲಿಕ್ಕೆ ಇತ್ತಲ್ಲಿ. ಅವರ ಅಗ್ರಿಮೆಂಟ್ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಹಣ ವಾಪಸ್ ಮಾಡೋದಿಲ್ಲ. ಆಗದಿದ್ರೆ ಅದಕ್ಕೆ ನಾವೇ ಜವಾಬ್ದಾರ. ಇನ್ ಕೇಸ್ ಫೇಲ್ ಆದ್ರೆ ನಾವೇ ಜವಾಬ್ದಾರ. ಮತ್ತೆ ರೆಕಾರ್ಡ್ ಕೂಡ ಆಗುದಿಲ್ಲ. ಅದಕ್ಕೆ ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ತನುಶ್ರೀಯ ಮೇಲೆ ಭರವಸೆ ಇಟ್ಟು ನಾವು ಮುಂದುವರೆದದ್ದು. ಆದದ್ದಾಗ್ತದೆ, ಯಾಕಂದ್ರೆ ಮಾಡ್ತಾ ಇದ್ದಾಳೆ, ಮತ್ತೆಂತ ಮಾಡುದು, ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ಳು ಮಾಡ್ತಿರುವಾಗ ಅದನ್ನು ಮುಂದುವರಿಸಿಕೊಂಡು ಹೋಗಿ ಫಿನಿಶ್ ಮಾಡಿದೆ. ಆ ದೇವರ ದಯದಲ್ಲಿ 42 ನಂಬರ್ ಬಂದಿತ್ತು. ಅದನ್ನೇ ನಮ್ಗೆ ದಾಖಲೆಯಾಗಿ ಅವರು 2018 ಏಪ್ರಿಲ್ 7ಕ್ಕೆ ಆಗಿತ್ತು. ತದನಂತರ ಮೊನ್ನೆ ಫೆಬ್ರವರಿಯಲ್ಲಿ ಮಾಡಿದ್ದು, 23ಕ್ಕೆ ಧನರಾಸನ ಪೋಸ್ಟರ್. ಅದು ಕೂಡ ಹಾಗೆ 1 ನಿಮಿಷದಲ್ಲಿ 61 ಸುತ್ತು ಬಂದಿದ್ದು, ಹೋಗ್ಬೇಕಿತ್ತು. ತದನಂತರ ಅದೇ ಇದ್ರ ದಾಖಲೆಯಲ್ಲಿ ಫಾಸ್ಟ್ ಆಗಿ 96 ಸುತ್ತನ್ನು 1 ನಿಮಿಷ 40 ಸೆಕೆಂಡ್ ಅಲ್ಲಿ ಪೂರೈಸಿದ್ದಾಳೆ. ಒಂದೇ ದಿವಸ 2 ದಾಖಲೆಯನ್ನು ಮಾಡಿದ್ದಾಳೆ. ಇನ್ನು ಕೂಡ ಮುಂದಿದ್ದು ದಾಖಲೆ ಮಾಡ್ಲಿಕ್ಕೆ ಅವಳಿಗೆ ನಾವು ತೋರಿಸಿದ್ದೇವೆ.
ಟೈಮ್ ಉಂಟು ಇನ್ನು ಕೂಡ. ಸ್ವಲ್ಪ ಸಮಯ ಹೋಗ್ಲಿ, ಮಳೆಗಾಲಕ್ಕೆ ತೊಂದರೆ, ಓಪನ್ ಗ್ರೌಂಡ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡ್ಬೇಕು, ತನುಶ್ರೀ ಮನಸ್ಸು ಮಾಡಿದ್ರೆ ಮಾಡ್ಬೋದು. ಏನ್ ಹೇಳ್ತೀರಿ ತನುಶ್ರೀ? ದಾಖಲೆ ಒಂದಲ್ಲ ಒಂದು ದಾಖಲೆ ಮಾಡ್ಲಿಕ್ಕೆ ಏನೋ ಹೇಳಿದ್ರು ಎತ್ತವರಾಗ್ಲಿ ಗುರುಗಳಾಗ್ಲಿ, ಇನ್ನೊಂದು ದಾಖಲೆ, ಅದು ಸಹ ಬೇರೆ ಬೇರೆ ಭಂಗಿ, ಬೇರೆ ಬೇರೆ ಆಸನಗಳು, ಅದರ ಪ್ರಯತ್ನಗಳು ತುಂಬಾ ಇದೆ, ಶ್ರಮ ಜಾಸ್ತಿ, ಮತ್ತು ಅದಕ್ಕೆ ಆ ಆಸನಗಳು ಬೇರೆ, ಈ ಆಸನ ಬೇರೆ, ದೇಹ ಬೇರೆನೆ ಒಂದು ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಏನ್ ಹೇಳ್ತೀನಿ? ನಾನು ಎಷ್ಟು ಕಷ್ಟದಿದ್ರು ಕೂಡ ಪ್ರಯತ್ನ ಮಾಡಿ ಕಲಿತೇನೆ. ಮತ್ತೆ ಮುಂದಿನ ವಿಶ್ವ ದಾಖಲೆ ಹೇಳಿದ್ದಾರೆ, ಅದನ್ನು ಕೂಡ ನಾನೀಗ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ನನಗೆ ತುಂಬಾ ಸುಲಭ ಅನಿಸುತ್ತದೆ, ಸುಲಭ ಅನಿಸ್ತದೆ. ಯಾಕಂದ್ರೆ ನಾನು ಮೊದಲು ಅದನ್ನು ಫಿಲ್ಮ್ ಡ್ಯಾನ್ಸ್ ಅಲ್ಲಿ ಜಾಸ್ತಿ ಮಾಡ್ತಿದ್ದೆ, ಹಾಗಾಗಿ ನಂಗೆ ಅಷ್ಟು ಕಷ್ಟ ಅನ್ಸುದಿಲ್ಲ, ತುಂಬಾ ಸುಲಭ ಅನಿಸ್ತದೆ. ಅವರು ಹೇಳಿದಾಗ ನಾನು ಮಾಡ್ಲಿಕ್ಕೆ ರೆಡಿ ಆಗ್ತೇನೆ. ಅಲ್ಲ, ಈ ಹಿಂದೆ ಮಾಡಿದ್ದು ಹೇಗೆ ಅನಿಸಿತು? ಅಂದ್ರೆ ಮಾಡ್ಬೋದಂತ ನೀವು ಮಾಡಿದ್ದಂತ ನಾನು ಅನ್ಸಿದ್ದೆ, ಆದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಸ್ವಲ್ಪ ಕಷ್ಟ ಇತ್ತು. ಮತ್ತೆ ಈಗ ಫೆಬ್ರವರಿ ಮಾಡಿದ್ದು ಅದು ಅಷ್ಟೇನು ಕಷ್ಟ ಇರ್ಲಿಲ್ಲ, ಆದ್ರೆ ನಾವು ಸುತ್ತು ಹಾಕಿ ಕೊನೆಗೆ ಸ್ವಲ್ಪ ಸುಸ್ತಾಗ್ತದೆ. ಮತ್ತೆ ಅಷ್ಟೇ, ಮತ್ತೆ ಫಸ್ಟಿಗೆ ಮಾಡಿದ್ದು ಅದೇನು ಕಷ್ಟ ಇರ್ಲಿಲ್ಲ, ನಂಗೆ ಸುಲಭ ಅನ್ಸಿತ್ತು. ಈಗ ಅಪ್ಪ ಹೇಳುದು ಮುಂದಿನ ದಾಖಲೆ ನಂಗೆ ಸುಲಭ ಅನಿಸ್ತದೆ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಮನೆಯಲ್ಲಿ, ಬೆಳಿಗ್ಗೆ ಮತ್ತೆ ರಾತ್ರಿ. ತುಂಬಾ ಕಷ್ಟ ಶ್ರಮ ಪಡ್ತಾ ಇದ್ದೀರಿ. ಸರ್, ಒಂದು ಕಡೆಯಲ್ಲಿ ನಾವು ನೋಡ್ಬೇಕಾದ್ರೆ ನೀವು ಹೇಳಿದ್ರಿ ನಿನ್ನೆ ಅಷ್ಟೊಂದು ಸಾವಿರಾರು ತುಂಬ ಶಿಬಿರಾರ್ಥಿಗಳ ಮುಂದೆ ಒಂದು ಯೋಗ ನಿನ್ನೆ ಪಾಲ್ಗೊಳ್ಬೇಕಾದ್ರೆ ಶ್ರೀ ಕ್ಷೇತ್ರದಲ್ಲಿ ಖುಷಿ ಆಯಿತು ಅಂತೇಳಿ. ನಾವು ಇವರದ್ದು ಬಗ್ಗೆ ನೋಡ್ಬೇಕಾದ್ರೆ 2018 ನವೆಂಬರ್ 14ಕ್ಕೆ ಇಟಲಿಯ ರೋಮ್ ನಗರದಲ್ಲಿ ಹೋಗಿ ಮಾಡಿದ್ದೀರಿ. ಅಲ್ಲಿ ಅಂದ್ರೆ ದೂರದ ಹೊರದೇಶದಲ್ಲಿ ಹೋಗಿ ಮಾಡಿದ್ರಿ. ಅಂದಿನ ಒಂದು ಹೇಗಿತ್ತು ಸರ್ ಆ ಕ್ಷಣ? ಯಾಕಂತ ಹೇಳಿದ್ರೆ ದೂರದ ಒಂದು ಇಟಲಿಗೆ ಹೋಗಿ ಮಾಡ್ಬೇಕಾದ್ರೆ ಇಲ್ಲ, ಅದು ತನುಶ್ರೀ ಗಿನ್ನಿಸ್ ದಾಖಲೆ ಆದಾಗ ಅವರದೊಂದು ಇಟಲಿ ದೇಶದ ರೋಮ್ ನಗರದಲ್ಲಿ ಒಂದು ದೊಡ್ಡ, ಅವರು ಗಿನ್ನಿಸ್ ದಾಖಲೆ ಮಾಡಿದಂತ ಇಡೀ ವಿಶ್ವದ ಸಾಧಕರೆಲ್ಲ ಬಂದಿದ್ರಲ್ಲಿ, ಬೇರೆ ಬೇರೆ ಸಾಧನೆ ಮಾಡಿದವರು, ವಿಶ್ವದ ಸಾಧಕರದ್ದು ಅಲ್ಲಿ ಒಂದು ಟಿವಿ ಚಾನಲ್ ಅವರು ಕರೆಸಿ ಎಲ್ಲ ಪ್ರೋಗ್ರಾಮ್ ಮಾಡಿಸಿದ್ರಲ್ಲಿ. ಅಲ್ಲಿ ನಮ್ಮನ್ನು ಕೂಡ ಕರೆಸಿದ್ರು, ಅವರು ಕರೆಸಿದ್ರು. ತನುಶ್ರೀಯ ಅಲ್ಲಿ ಕೇವಲ ಅವಳದು ಆ ಗಿನ್ನಿಸ್ ದಾಖಲೆ ಮಾಡಿದ ಪರ್ಫಾರ್ಮೆನ್ಸ್ ಅಲ್ಲಿ ತೋರಿಸ್ಲಿಕ್ಕಿತ್ತು. ಮತ್ತೆ ಅವರಿಗೆ ತನುಶ್ರೀಯ ಬಗ್ಗೆ ಗೊತ್ತಾಗಿ ಇನ್ನೂ ಒಂದು ನಿಮಿಷ ಜಾಸ್ತಿ ಯೋಗದ ಕೆಲವೊಂದು ಭಂಗಿಗಳನ್ನು ಮಾಡ್ಲಿಕ್ಕೆ ಕೂಡ ಅವಕಾಶ ನಮ್ಗೆ ಕೊಟ್ಟಿದ್ರು. ಬಹಳ ಉತ್ತಮ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ದೇಶದ. ಅವಾಗ ನಮ್ಗೆ ಅನಿಸಿತ್ತು ನಾವು ಯೋಗ ಕಲ್ತದ್ದು ಒಳ್ಳೇದಾಯ್ತು, ಯಾಕೆ ಹೇಳಿದ್ರೆ ನಮ್ಮ ಯೋಗದ ಮುಖಾಂತರ ನಮ್ಗೆ ಹೊರ ದೇಶಕ್ಕೆ ಹೋಗಿ ಒಂದು ಪ್ರದರ್ಶನ ನೀಡುವಂತ ಅವಕಾಶ ಸಿಕ್ಕಿದ್ದು ನಮ್ಮ ಯೋಗದಿಂದ. ಅಂದ್ರೆ ಪ್ರದರ್ಶನ ನೋಡೋದಕ್ಕೋಸ್ಕರ ಅವರು ಕರೆದಿದ್ರು. ಅವರು ಅಲ್ಲಿ ಅವರವರ ಬೇರೆ ಬೇರೆ ಟ್ಯಾಲೆಂಟೆಡ್ ಇದ್ರು, ಅದರಲ್ಲಿ ನಮ್ದು ಯೋಗದ್ದು ಸ್ಪೆಷಲ್ ಆಗಿ ಯಾರೆಲ್ಲ ತುಂಬಾ ಒಂದು ವರ್ಷಕ್ಕೆ ಯಾರೆಲ್ಲ ಗಿನ್ನಿಸ್ ದಾಖಲೆ ಮಾಡಿರ್ತಾರೆ, ಅದರಲ್ಲಿ ಯಾರದೆಲ್ಲ ಸ್ಪೆಷಲ್ ಆಗಿರ್ತದೆ, ತುಂಬಾ ಸ್ಪೆಷಲ್ ಆಗಿರ್ತದೆ, ಅವರನ್ನೆಲ್ಲ ಇನ್ವೈಟ್ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ದವರು. ಅದರಲ್ಲಿ ನಮ್ಗೆ ಕೂಡ ಅವಕಾಶ ಇತ್ತು. ನಾವು ಅವಳ ಅಮ್ಮ, ನಾವು 3 ಜನ ಹೋಗಿದ್ವಿ. 3 ಜನ ಕೂಡ ಅವರು ಕರೆಸಿ ಅವರದೇ ಖರ್ಚು ವೆಚ್ಚಗಳನ್ನೆಲ್ಲ ನೀಡಿ ನಮ್ಮನ್ನು ಕಳಿಸಿದ್ದಾರೆ. ಅವರದೇ 3 ದಿವಸ ಅಲ್ಲಿ ಇದ್ವಿ ನಾವು. ಒಳ್ಳೆ ಅನುಭವ ಒಂದು ಇಟಲಿಯಲ್ಲಿ ಅದೆಲ್ಲ ಸಿಕ್ಕಿದ್ದು ನಮ್ಗೆ ನಮ್ಮ ಯೋಗದಿಂದಾಗಿ. ಅದಕ್ಕೋಸ್ಕರ ನಾನು ಯಾವತ್ತು ಹೇಳುದು, ಯೋಗವನ್ನು ಬಿಡಬಾರದು, ತುಂಬಾ ಕಲಿಬೇಕು. ಅದರಲ್ಲಿ ಏನು ಬೇಸಿಕ್ ಆಗಿ ಏನೆಲ್ಲ ಉಂಟು, ಅದಕ್ಕೋಸ್ಕರ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೇವೆ. ಹೌದು, ನೀವು ಹೇಳುವಾಗ ನಾನು ಸಾಕಷ್ಟು ಕೇಳ್ಬೇಕು ಸರ್. ನಾನು ಆಗ್ಲೇ ಹೇಳಿದಾಗೆ ಡ್ಯಾನ್ಸರ್ ಆಗ್ಬೇಕು, ಅದು ಆಗ್ಬೇಕು, ಇದು ಯೋಗವನ್ನು ನಾವು ಒಂದು ಒಳ್ಳೆದ ಮನಸ್ಸಿಂದ ನೋಡ್ತಿದ್ವು. ಆದ್ರೆ ಒಂದು ಯೋಗ ದಿನಾಚರಣೆ ಎಂದು ಒಂದು ಭಾರತ ಸರ್ಕಾರ ಏನೋ ದಿನಾಚರಣೆ ಒಂದು ಆಚರಣೆ ಆಯ್ತು, ಒಂದು ಅದಕ್ಕೆ ದೇಶ ವಿದೇಶದಲ್ಲಿ ಪ್ರಶಸ್ತಿ ನೀಡ್ತಾ ಬಂದ್ರು, ಅಲ್ಲೂ ಕೂಡ ಆಚರಣೆ ಆಗ್ತದೆ. ಯೋಗಕ್ಕೆ ಒಂದು ಹೊಸ ರೀತಿಯಾದಂತಹ ಕಳೆ ಬರ್ತದೆ, ಜನರಲ್ಲಿ ತುಂಬಾ ಉತ್ಸಾಹ ಆಗ್ತದೆ. ಈಗ ಯೋಗ ಮಾಡುವವರು, ಯೋಗ ಕಲಿಯುವವರು ತುಂಬಾನೇ ಇದ್ದಾರೆ. ನನಗೂ ಆಗ್ಬೇಕು, ನಾನೂ ಒಂದು ಯೋಗ ಪಟು ಆಗ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಲ್ಲ, ಈಗ ತುಂಬಾನೇ ನಾವೀಗ ತನುಶ್ರೀಯನ್ನು ಈ ಇದರಲ್ಲಿ ಮಾಡಿ ಒಂದು 3 ವರ್ಷದ ಹತ್ರ ಆಯ್ತು. ಆ ಯೋಗ ಮಾಡಿದ್ರಿಂದಾಗ್ಲೇ ತನುಶ್ರೀಗೆ ಇಂತ ಸಿಗ್ತಾ ಇದೆ. ತುಂಬಾ ಜನ ತನುಶ್ರೀಗೆ ಫೋನ್ ಮಾಡಿ ನಮ್ಗೆ ಕೇಳ್ತಾರೆ, ತನುಶ್ರೀ ಹೇಗೆ ಮಾಡ್ತಾಳೆ, ಎಲ್ಲಿ ಕ್ಲಾಸ್ಗೆ ಹೋಗ್ತಾಳೆ, ತನುಶ್ರೀಯ ಗುರುಗಳ್ಯಾರು, ಎಷ್ಟೊತ್ತು ಮಾಡ್ತಾಳೆ, ಅದನ್ನೆಲ್ಲ ಕೇಳ್ತಾರೆ. ರೋಲ್ ಮಾಡೆಲ್ ಆಗ್ಬೇಕು ಅವಳು, ಯಾಕಂದ್ರೆ ಅವಳು ಪಡುವ ಶ್ರಮಕ್ಕೆ ಅವಳು ಆಗ್ಬೇಕು. ನಾನು ಹೇಳುದು ದಾಖಲೆ ಆಯ್ತು, ಇನ್ನು ಜಾಸ್ತಿ ಕಲಿಬೇಕು ಅದರ ಬಗ್ಗೆ ತುಂಬಾ. ಈಗ ನಾವೇನು ಹೇಳ್ತೇವೆ, ಅದು ಒಂಥರ ಈಗ 2020 ಕ್ರಿಕೆಟ್ನಾಗೆ ತನುಶ್ರೀ ಟೆಸ್ಟ್ ಆಡುವಷ್ಟು ಆಗ್ಬೇಕು, ನಿಂತು ಅದನ್ನು
ಸುದೀರ್ಘವಾಗಿ ಸುದೀರ್ಘವಾಗಿ ಆಡುವಂತ ಆಗ್ಬೇಕು. ಈಗ ತನುಶ್ರೀ ಏನಿದ್ದಾರೆ ಅದೊಂದು 2020 ಕ್ರಿಕೆಟ್ ತರ ಇದೆ, ಸ್ವಲ್ಪ ಸಣ್ಣದಾಗಿ. ಅಂದ್ರೆ ಅದು ಕೆಲವರು ಹೇಳ್ತಾರೆ ಅದು ಎಂತ ಒಂಥರ ಬೇರೆ ತರ ಇಲ್ಲ, ಅವಳು ಮೂಲವಾಗಿ ಕೂಡ ಕಲಿತಾ ಇದ್ದಾಳೆ, ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದಾಳೆ, ಕಲಿಬೇಕು ಕೂಡ. ಮುಂದೆ ಒಂದು ಹಲವಾರು ವಿದ್ಯಾರ್ಥಿಗಳಿಗೆ ಅದನ್ನು ಅವಳು ತಿಳಿಸ್ಬೇಕು ಅಂತ ಮಾಡ್ಬೇಕಂತ ಅವಳಿಗೆ ನಾವು ಹೇಳ್ಕೊಡ್ತಾ ಇದ್ದೇವೆ. ನೀನು ಕಲಿ, ನಂತರ ಬೇರೆಯವರಿಗೆ ಕಲಿಸು. ಅದೇ ಫಸ್ಟ್ ಆಗಿ ನಾವು ಕಲಿಬೇಕು, ಅದರ ಬಗ್ಗೆ ನಮ್ಗೆ ಫಸ್ಟ್ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಅವಳಿಗೆ ಬಹಳಷ್ಟು ಮಾರ್ಗದರ್ಶನ ನೀಡ್ತಾ ಇದ್ದೇವೆ. ಯೋಗದ ಬಗ್ಗೆ ಪುಸ್ತಕವನ್ನು ತಂದು ಕೊಡೋದು, ಓದ್ಲಿಕ್ಕೆ. ಮತ್ತೆ ತುಂಬಾ ಜನ ಸಿಗ್ತಾರೆ, ಕೆಲವರು ಯೋಗ ಗುರುಗಳು ಸಿಗ್ತಾರೆ, ಅವರು ಹೇಳ್ತಾರೆ ನೀನು ಈ ತರ ಮಾಡ್ಬೇಕು, ಈ ತರ ಆಹಾರಗಳನ್ನು ತಿನ್ಬೇಕು ಅಂತ ಕೆಲವರು ಸಜೆಷನ್ ಮಾಡ್ತಾರೆ. ನಾವು ಅವ್ರ ಹತ್ರ ಕೇಳ್ತೇವೆ ಎಂತ ಮಾಡ್ಬೇಕು ಎಲ್ಲ. ಹೌದು, ಸಾಕಷ್ಟು ಆಹಾರಗಳು, ಆಹಾರ ಪದ್ಧತಿ ಹೇಗೆ, ಅದನ್ನೆಲ್ಲ ಜೀವನ ಶೈಲಿ ಬದಲಾಗಬೇಕು, ಅದನ್ನೆಲ್ಲ ಕೆಲವರು ಹೇಳಿಕೊಡ್ತಾ ಇದ್ದಾರೆ. ಆ ರೀತಿ ಹೋಗ್ತಾ ಇದ್ದೇವೆ. ತನುಶ್ರೀ ಅವರಲ್ಲಿ ಕೇಳ್ಬೇಕಾದ್ರೆ ನಿಮ್ಮ ಒಂದು ದಿನಚರಿ ಹೇಗೆ? ಅವರು ಹೇಳಿದ್ರು ಈಗ ನಿಮ್ಮ ದಿನಚರಿ ಅಂದ್ರೆ ಯೋಗಕ್ಕೂ ಪ್ರಾಶಸ್ತ್ಯ ಕೊಡಬೇಕು, ವಿದ್ಯಾಭ್ಯಾಸಕ್ಕೂ ಪ್ರಾಶಸ್ತ್ಯ ನೀಡಬೇಕು, ಮತ್ತೆ ಹಲವಾರು ಮಂದಿ ಕೇಳ್ತಾರೆ ನೀನು ಹೇಗೆ ಮಾಡ್ತೀಯ, ಹೇಗೆ ಮಾಡೋದು ಅಂತ ನಿಮ್ಮನ್ನು ಅನುಸರಿಸಲಿಕ್ಕೆ ಹೋಗ್ತಾರೆ. ನೀವು ಕೂಡ ಹೇಗೆ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿಕೊಡ್ತಿದ್ದೀರಾ, ಹೇಗೆ ನಿಮ್ಮಲ್ಲಿ ಯೋಗ ಇಂಟ್ರೆಸ್ಟ್ ಬಂತು, ಈಗ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ? ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು 7 ಗಂಟೆವರೆಗೆ ನಾನು ಓದ್ತೇನೆ. ಮತ್ತೆ 7 ಗಂಟೆಯಿಂದ ನಾನು 7:30 ತನಕ ಯೋಗಾಭ್ಯಾಸ ಮಾಡ್ತೇನೆ. ಮತ್ತು ನಾನು ಸ್ಕೂಲಲ್ಲಿ ಹೆಚ್ಚಾಗಿ ಫ್ರೀ ಇರುವಾಗ ನಾನು ಓದ್ತೇನೆ, ಯಾಕಂದರೆ ನನಗೆ ಮನೆಯಲ್ಲಿ ಸಿಗ್ತದೆ, ಆದರೆ ಕೆಲವೊಮ್ಮೆ ನನಗೆ ಪ್ರೋಗ್ರಾಮ್ಗೆಲ್ಲ ಹೋಗಲಿಕ್ಕಿದ್ರೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಪ್ರೋಗ್ರಾಮ್ ಇದ್ದ ದಿನ ನಾನು ಶಾಲೆಯಲ್ಲೇ ಫ್ರೀ ಇದ್ದಾಗೆಲ್ಲ ಓದ್ತೇನೆ. ಮತ್ತು ನನಗೆ ಶಾಲೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಸರ್ ಇದ್ದಾರೆ, ದಿನೇಶ್ ಸರ್ ಅಂತ, ಅವರು ಹೇಳಿದ್ದಾರೆ ಯೋಗದಲ್ಲಿ ನಮ್ಮ ತರಗತಿಯಲ್ಲಿರುವ ಒಂದು ಕೆಲವು ಮಕ್ಕಳನ್ನು ಸೇರ್ಪಡೆ ಮಾಡಬೇಕಂತ ಯೋಗ ಅಭ್ಯಾಸ ಮಾಡಲು. ಅದಕ್ಕೆ ನನ್ನ ತುಂಬ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರೆ ನನ್ನನ್ನು ಸೇರಿಸು ಅಂತ. ನನಗೆ ಅವರು ಹೇಳುವಾಗ ಸಹ ತುಂಬ ಖುಷಿ ಆಗ್ತದೆ, ನಾನು ಅವರಿಗೆ ಹೇಳಿಕೊಡ್ಬೇಕು ಅಂತ. ಅವರಿಗೂ ನಾನೀಗ ಇವತ್ತು ಕೂಡ ನಾನು ಶಾಲೆಗೆ ಹೋಗಿ ಈ ನನಗೆ ಸಿಕ್ಕಿದ ಗೌರವವನ್ನು ತೋರಿಸಿದ್ದೇನೆ. ನಮ್ಮ ಮುಖ್ಯೋಪಾಧ್ಯಾಯನಿಯಾದ ಸಿಸ್ಟರ್ ವಿಭಾ ಅವರಿಗೆ ತುಂಬ ಖುಷಿಯಾಗಿದೆ. ಅವರು ಎಲ್ಲ ಶಿಕ್ಷಕರಿಗೆ ತೋರಿಸಿದ್ದಾರೆ. ನನಗೆ ಕೆಲವು ಶಿಕ್ಷಕರು ನನಗೆ ಕಂಗ್ರ್ಯಾಚುಲೇಷನ್ ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಕಂಗ್ರ್ಯಾಚುಲೇಷನ್ ಹೇಳುವಾಗ ನನಗೆ ಸಹ ತುಂಬಾ ಖುಷಿ ಆಗ್ತದೆ. ಯೋಗ ಮಾಡಿದೆ ಇನ್ನಷ್ಟು ಮಾಡಬೇಕು, ಇನ್ನಷ್ಟು. ನಿಮ್ಮ ಅಂದ್ರೆ ಯೋಗ ಕ್ಲಾಸ್ಗಳು ಶಾಲೆಯಲ್ಲಿ ಆಗ್ತಾ ಇದೆಯಾ, ಅಂದ್ರೆ ನಿಮ್ಮ ಗುರುಗಳೆಲ್ಲ ಹೊರಗೆ ಹೋಗಿ ಕಲಿತಿದ್ದಾರೆ? ಇಲ್ಲ, ನನ್ನ ಗುರುಗಳು ಮನೆಗೆ ಬಂದು ನನಗೆ ಕಲಿಸಿ ಹೋಗ್ತಾರೆ. ನಾನು ಭರತನಾಟ್ಯಕ್ಕೆ ಮಾತ್ರ ತರಗತಿಗೆ ಹೋಗುದು, ಮುಕುಂದ ಕೃಪಾ ಸ್ಕೂಲ್ ಹತ್ರ, ಅಲ್ಲಿ ಯೋಗವನ್ನು ತಮ್ಗಿಗಾಗಿ ಕಲಿಸ್ತಾರೆ. ಹಾಗೆ ಈ ರೀತಿ ನಿಮ್ಮ ಸಹಪಾಠಿಗಳಿಗೆ ಸಹ ಮಾಡಿ ತಾವು ಸಹ ಮಾಡ್ತಾ ಇದ್ದೀರಿ. ಸರ್, ಯೋಗ ನಾನು ಹೇಳಬೇಕಾದ್ರೆ ಇವಳಿಗೆ ಒಂದು ಯೋಗ ಗುರುಗಳು ಬೇಕು. ಗುರುಗಳು ಯಾಕೆ ಅಂತ ಹೇಳುವ ನಮ್ದು ಏನು ಸಾಧನೆ ಮಾಡ್ಬೇಕಾದ್ರೆ, ಏನು ಇರಬೇಕಾದ್ರೆ ನಮ್ಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು, ಮತ್ತೆ ಒಳ್ಳೆ ಗುರುಗಳು ಬೇಕು. ಮತ್ತೆ ಯೋಗ ಅಂತ ಹೇಳೋದು 1-2 ಅಲ್ಲ, ಹಲವಾರು ಆಸನಗಳಿದೆ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ತರಬೇತಿ ಮಾಡಬೇಕಾಗ್ತದೆ, ಮತ್ತು ತರಬೇತಿ ಮಾಡುವವರು ಸಹ ಒಳ್ಳೆ ಉತ್ತಮರಾಗಿರ್ಬೇಕು, ಮತ್ತೆ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ. ಯೋಗ ಗುರುಗಳು ಹೇಳಿದಾಗ ಹೇಗೆ ಆಯ್ಕೆ ಮಾಡಿದೆ, ಹೇಗೆ ಬಂತು? ತನುಶ್ರೀಗೆ ಒಂದು ಕಲಿಸ್ಲಿಕ್ಕೆ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಹೋಗ್ಬೇಕು ಯೋಗ, ಆ ರೀತಿಯ ಗುರುಗಳು ಬೇಕಂತ ನಾವು ತುಂಬಾನೇ ಕೆಲವು ಜನರ ಹತ್ರ ಹೇಳಿದ್ವಿ. ನಮ್ಗೆ ಮತ್ತೆ ಕೊನೆಯದಾಗಿ ಅವಳಿಗೆ ಯಕ್ಷಗಾನ ಕಲಿಸುವ ಆದಿತ್ಯ ಅಂಬಲ್ಪಾಡಿ ಸರ್ ಅವರಿದ್ದಾರೆ, ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಹರಿರಾಜ್ ಕಿನ್ನಿಗೋಳಿ ಸರ್ ಅವರು ಯಕ್ಷಗಾನ ಕಲಾವಿದರು ಕಟೀಲು ಮೇಳದಲ್ಲಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತೆ ಅವರಿಗೆ ಮಾತನಾಡಿ ಅವರು ಈಗ ವಾರಕ್ಕೆ ಒಂದ್ಸಲ ಮನೆಗೆ ಬಂದು ತನುಶ್ರೀಗೆ 1-1.5 ಗಂಟೆ ಕಲಿಸಿ ಹೋಗ್ತಾ ಇದ್ದಾರೆ. ವಾರಕ್ಕೆ ಒಂದು ದಿನ ಬಂದು ಕಲಿಸಿ ಹೋಗ್ತಾರೆ. ಅವಳು ಮತ್ತೆ ವಾರಡಿ ಪ್ರಾಕ್ಟೀಸ್ ಮಾಡ್ತಾಳೆ. ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಅವರು ವಾರಕ್ಕೊಂದ್ಸಲ ಬಂದಾಗ ಮುಂಚಿನಲ್ಲಿ ಮಾಡಿಸಿ 1-1.5 ಗಂಟೆ ಮಾಡಿಸಿ ಹೋಗ್ತಾರೆ. ಅವಳಿಗೆ ಕ್ಲಾಸ್ ಮಾಡಿ ಹೋಗ್ತಾ ಇದ್ದಾರೆ. ದೂರ ಆಗ್ತದೆ ಅವರಿಗೆ, ಆದ್ರೂ ಕೂಡ ತನುಶ್ರೀಯ ಮೇಲೆ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಅಲ್ಲಿಂದ ಇಲ್ಲಿ ತನಕ ಬಂದು ಉಡುಪಿಗೆ ಬಂದು ಕ್ಲಾಸ್ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ಈ ಹಿಂದಿನಿಂದ ಕೂಡ ಒಬ್ಬರೇ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಿದ್ದಾರೆ. ಹೌದು, ಒಂದು ಇವಳು ಈಗ ಬೇಸಿಕ್ ಆಗಿ ಕಲೀಲಿಕ್ಕೆ ಹೋಗಿ ಫಸ್ಟ್ ನಾವು ದಾಖಲೆ ಮಾಡುವಾಗ ಡಾಕ್ಟರ್ ಶೋಭಿತ್ ಶೆಟ್ಟಿ ಅಂತ ಅವರು ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರು. ಪರಿಕದಲ್ಲಿ ಅಲ್ಲಿ ಇದ್ದಾರೆ ಡಾಕ್ಟರ್ ಆಗಿ, ಅವರ ಮಾರ್ಗದರ್ಶನ ಮಾಡಿತ್ತು. ಮತ್ತೆ ಮೊನ್ನೆ ನಾವು ಇಲ್ಲಿ ಯಕ್ಷಗಾನ ಕಲಾರಂಗದಲ್ಲಿ
ಒಬ್ರು ಇದ್ದಾರೆ ಕಲಿಸುವವರು, ರಜೆಗೆ ಅಲ್ಲಿ ಒಂದು 15-20 ದಿವಸ ಕ್ಲಾಸಿಗೆ ಹೋಗಿ ಅಲ್ಲಿ ಕೂಡ ನಾವು ಕ್ಲಾಸನ್ನು ಪಡ್ಕೊಂಡಿದ್ದೇವೆ. ಎಲ್ಲೆಲ್ಲ ಕಲೀಲಿಕ್ಕೆ ಅವಕಾಶ ಉಂಟು ಅದನ್ನೆಲ್ಲ ನಾವು ಪಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಕಲಿಯುವಾಗ ನಮ್ಗೆ ಎಲ್ಲ ಕಡೆ ಹೋಗ್ಬೇಕು. ಯಾರು ಸ್ವಲ್ಪ ಏನಾದ್ರು ಕಲಿತಾ ಇದ್ರೆ ಅಥವಾ ಎಲ್ಲಿಯಾದ್ರೂ ಕಾಂಪಿಟೇಷನ್ ಆಗ್ತಾ ಇದ್ರೆ ಅಲ್ಲಿಗೆಲ್ಲ ನಾವು ಹೋಗಿ ನೋಡ್ತೇವೆ, ಏನ್ ಮಾಡ್ತಾರೆ, ನಾವೇನ್ ಮಾಡ್ಬೋದು, ಅದನ್ನೆಲ್ಲ ಒಬ್ರದ್ದು ನೋಡಿದ್ರೆ ಎಲ್ಲ ನಮ್ಗೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಕಷ್ಟ. ಎಲ್ಲ ಕಡೆ ನಾವು ಹೋಗ್ತೇವೆ, ನೋಡ್ತೇವೆ, ಬೇರೆಯವರು ಮಾಡೋ ರೀತಿ ನೋಡ್ತೇವೆ, ಅವರಾಗೆ ನಾವು ಆಗ್ಬೇಕು ಅನ್ನೋ ಪ್ರಯತ್ನ ನಮ್ದಷ್ಟೇ. ಬೇರೆಯವ್ರು ನೋಡಿ ಅವರಾಗೆ ಆಗ್ಬೇಕು ನಾವು ಕೂಡ. ಹೌದು ಸರ್, ನಾನು ಇಷ್ಟು ನಿಮ್ಮ ಬಗ್ಗೆ ಕೇಳಬೇಕು ಸರ್. ಯಾಕಂತ ಹೇಳಿದ್ರೆ ನೀವು ಒಂದು ಹೆತ್ತವರ ಇಂಟ್ರೆಸ್ಟ್ ಇರಬೇಕು. ಯಾಕೆಂದ್ರೆ ನಾನು ಹೇಳ್ಬೇಕಂದ್ರೆ ನಮ್ಗೆ ಮಗಳಿಗೆ ಏನು ಆಗಬೇಕು, ನನ್ನ ಮಗ ಏನಾಗಬೇಕಂತ ಹೇಳ್ಬೇಕಂದ ಒಂದು ರೂಪುಗೊಳ್ಳೋದು ಒಂದು ಹೆತ್ತವರ ಮೇಲೆ. ಹೆತ್ತವರು ಅವರಿಗೆ ಪ್ರೇರಣೆ ನೀಡಬೇಕು ಅಂತ ಹೇಳುವಾಗ ನಿಮ್ಗೆ ಹೇಗೆಲ್ಲ ಇಂಟ್ರೆಸ್ಟ್ ಬಂತು ಸರ್? ಯಾಕೆ ನಿಮ್ಗೆ ಈ ಯೋಗಕ್ಕೆ ಇಂಟ್ರೆಸ್ಟ್ ಬಂತು? ನೀವು ಏನು ಮಾಡ್ಕೊಂಡಿದ್ದೀರಿ? ಯಾಕೆಂತ ಹೇಳಿದ್ರೆ ಅವರಿಗೋಸ್ಕರ ನಿಮ್ಮದು ಒಂದು ಟೈಮ್ ಡೆಡಿಕೇಶನ್, ನೀವು ಕೂಡ ಸಾಕಷ್ಟು ಸಮಯ ವಹಿಸಬೇಕಾಗ್ತದೆ. ಹೇಗೆ ನಿಮಗೆ ವೃತ್ತಿಯಲ್ಲಿ ಕೂಡ ಅವಳದು ಒಂದು? ನಾನು ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದೇನೆ. ನಮ್ಗೆ ಎಲ್ಲರಂತೆ ನಮ್ಮ ಉಡುಪಿಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ದೊಡ್ಡ ಅವಕಾಶ ಮುದ್ದುಕೃಷ್ಣ ಸ್ಪರ್ಧೆ. ದೊಡ್ಡ ಅವಕಾಶ. ಎಷ್ಟು ಸಣ್ಣ ಮಕ್ಕಳಿಂದ ಸುಮಾರು ದೊಡ್ಡ ಆಗೋ ತನಕ ಕೂಡ ಸ್ಪರ್ಧೆಗೆ ಕಳಿಸಬಹುದು. ಹಾಗೆ ಕೂಡ ನಾವು ಕೂಡ ತನುಶ್ರೀಗೆ ಮುದ್ದುಕೃಷ್ಣ ಸ್ಪರ್ಧೆಯ ಮೂಲಕನೇ ಆರಂಭಿಸಿದ್ದು. ಯಾಕಂದ್ರೆ ಅವಳಿಗೆ 3 ವರ್ಷ ಆಗೋ ತನಕ ನಾವು ಅವಳಿಗೆ ಕಾಂಪಿಟೇಷನ್ ಕರ್ಕೊಂಡು ಹೋಗ್ಲೇ ಇಲ್ಲ. 3 ವರ್ಷ, ಪ್ರಥಮ ವರ್ಷದಲ್ಲಿ ಅವಳಿಗೆ 13 ಫಸ್ಟ್ ಪ್ರೈಸ್ ಮುದ್ದುಕೃಷ್ಣ ಸ್ಪರ್ಧೆಯಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಈಗ ಫಸ್ಟ್ ವರ್ಷ 13, ಬರೋ ವರ್ಷ ಎಂತ ಮಾಡುದು, ಬರೋ ವರ್ಷ ಏನಾದ್ರು ಬೇರೆ ಮಾಡ್ಬೇಕು, ಬೇರೆ ಬೇರೆ ರೀತಿ ಮಾಡಿ. ಆ ವರ್ಷ ಕೂಡ 14ರವರೆಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ನಂತರ ದೊಡ್ಡವರಲ್ಲಿ ನೆಕ್ಸ್ಟ್ ವರ್ಷ 3 ವರ್ಷ ಕೃಷ್ಣ ಸ್ಪರ್ಧೆ ಹೋಗಿದೆ. ಅಲ್ಲಿಗೆ ಕೃಷ್ಣ ಸ್ಪರ್ಧೆ ನಿಲ್ಲಿಸಿ ನಂತರ ಡ್ಯಾನ್ಸ್ ಕಾಂಪಿಟೇಷನ್, ಡ್ಯಾನ್ಸ್ಗೆ ಕಲಿಸಿದ್ದು. ಡ್ಯಾನ್ಸ್ ಕಾಂಪಿಟೇಷನ್ ಆಯ್ತು. ಒಂದು ಎಲ್ಲರಾಗೆ ನಮ್ಗೆ ಕೂಡ ಆಸೆ ಇತ್ತು, ಒಂದು ರಿಯಾಲಿಟಿ ಶೋ ಹೋಗ್ಬೇಕು, ರಿಯಾಲಿಟಿ ಶೋ, ಡ್ಯಾನ್ಸ್ ಹೋಗ್ಬೇಕು, ಟಿವಿಯಲ್ಲಿ ಬರ್ಬೇಕು, ಎಲ್ಲರಾಗೆ ನಮ್ಗೆ ಸಹ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಕೊನೆ ಹಂತದವರೆಗೆ ನಮ್ದು ನಂಬರ್ ಇತ್ತು ಸೆಲೆಕ್ಟ್ ಆಗ್ಲಿಕ್ಕೆ. ಕೊನೆ ಹಂತದಲ್ಲಿ ರಿಜೆಕ್ಟ್ ಆಯ್ತು. ಅದೇ ಬೆಂಗಳೂರಿಗೆ ಹೋದಾಗ ರಿಜೆಕ್ಟ್ ಆದದ್ದು ಕೂಡ ಒಳ್ಳೇದಾಯ್ತು. ಕೆಲಸ ನಾವು ತಿಳ್ಕೊಳ್ಳೋದು ಸೋಲು ಕೂಡ ಒಂದು ಪಾಠ ಆಗ್ತದೆ, ಪಾಠ ಅಂತ. ಅಲ್ಲಿ ಸೋಲದಕ್ಕೆ ನಾವು ರೂಮಲ್ಲಿ ಬಂದು ಕುತ್ಕೊಂಡದಕ್ಕೆ ಆ ಪೇಪರ್ ಅಲ್ಲಿ ಬಂದ ನ್ಯೂಸ್ ನೋಡಿದ್ ನಾವು. ಆ ನ್ಯೂಸ್ ನೋಡಿ ನಮ್ಮ ರೂಮ್ ನೋಡಿ ಅದಕ್ಕೆ ನಮ್ಮದು ಜೀವನ ಶೈಲಿ ಬದಲಾಯ್ತು. ಏನಾದ್ರು ತನುಶ್ರೀ ಆ ದಿವಸ ಡ್ಯಾನ್ಸ್ ಗೆ ಸೆಲೆಕ್ಟ್ ಆಗ್ತಿದ್ಲೆ, ನಾವು ಡ್ಯಾನ್ಸ್ ದೊಡ್ಡದಂತ ಅಲ್ಲೇ ಹೋಗ್ತಿದ್ವಿ, ರಿಯಾಲಿಟಿ ಶೋನೇ ದೊಡ್ಡದಂತ ಅದರಿಂದನೇ ಹೋಗ್ತಿದ್ವಿ ನಾವು. ಆದ್ರೆ ಅಲ್ಲಿ ಏನೋ ಒಂದು ಬ್ರೇಕ್ ಆಯ್ತು. ಅಲ್ಲಿಂದ ತನುಶ್ರೀಯ ಏನ್ ಹೇಳುದು ಒಂದು ಬದಲಾವಣೆ ಆಯ್ತು ಫುಲ್. ಅದೇ ಅನಂತರ ಈಗ ನಂಗೆ ತುಂಬಾ ಕೇಳ್ತಾರೆ ರಿಯಾಲಿಟಿ ಶೋಗೆ ಇಲ್ಲ ಯೋಗ ಬಿಟ್ಟು ಈಗ ಡ್ಯಾನ್ಸ್ಗೆ ರಿಯಾಲಿಟಿ ಶೋಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಅಷ್ಟು ಸಮಯವನ್ನು ವಹಿಸ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಕೇಳಿದ್ರೆ ನಾವು ಇಲ್ಲ ಹೇಳುದು. ಈಗ ನಮ್ಗೆ ತುಂಬಾ ಆದ ನಂತರ ನಮ್ಗೆ ಯಾವಾಗ ಬೇಕಿತ್ತು ಆವಾಗ ಸಿಗ್ಲಿಲ್ಲ. ಈಗ ಕೆಲವು ಆಫರ್ ಬರ್ತದೆ, ಇಲ್ಲ ರಿಯಾಲಿಟಿ ಶೋ ಡ್ಯಾನ್ಸ್ಗೆ ಬೇಡ, ರಿಯಾಲಿಟಿ ಡ್ಯಾನ್ಸ್ಗೆ ಬೇಡ. ಬಹಳಷ್ಟು ಅವಕಾಶಗಳನ್ನು ಅವರ ಗುರುಗಳು ಕೊಡ್ತಾ ಇದ್ದಾರೆ. ಭರತನಾಟ್ಯದ ಮೂಲಕ ಉಡುಪಿಯಲ್ಲಿರುವಂತ ಬಹಳಷ್ಟು ದೇವಸ್ಥಾನಗಳಲ್ಲಿ ತನುಶ್ರೀಗೆ ನೃತ್ಯ ಸೇವೆ ಮಾಡುವಂತ ಅವಕಾಶ ಸಿಗ್ತಾ ಇದೆ. ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಉಂಟು. ಇದರಲ್ಲಿ ಯೋಗ ಮಾಡ್ಲಿಕ್ಕೆ ಉಂಟು, ಭರತನಾಟ್ಯ ಮಾಡ್ಲಿಕ್ಕೆ ಉಂಟು. ಪ್ರೋಗ್ರಾಮ್ಗೆ ಅವಳು ಹೇಳಿದ ಈಗ 355ರವರೆಗೆ ಸ್ಟೇಜ್ ಪ್ರೋಗ್ರಾಮ್ ಆಯ್ತು. ಅವಳ ಈ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಇಷ್ಟರವರೆಗೆ 128 ಸಂಘ ಸಂಸ್ಥೆಗಳನ್ನು ಸನ್ಮಾನ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಉಡುಪಿಯಲ್ಲಿ ಅದೊಂದು ಒಳ್ಳೇದು, ಎಲ್ಲರೂ ಒಂದು ಪ್ರತಿಭೆಯನ್ನು ಗುರುತಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಗುರುತಿಸಿದ್ದಾರೆ, ನಮ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದನ್ನೆಲ್ಲ ನಮ್ಗೆ ಬಹಳ ಖುಷಿ. ಯಾಕಂದ್ರೆ ಆ ಸಾಧನೆ ಮಾಡಿದಿಂದಾಗಿ ಇದೆಲ್ಲ ಸಾಧ್ಯ. ನಾನು ತನುಶ್ರೀ ಯಾವಾಗ ಹೇಳ್ತೇನೆ, ನೋಡಿ ನಮ್ಮನ್ನು ಗುರುತಿಸ್ತಾನೆ, ನಾವೇನೋ ಮಾಡಿದ್ದೇವೆ ಅಂತ ನಾವು ಮಾಡ್ತಾ ಇರ್ಬೇಕು, ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾನು ಅವಳಿಗೆ ನಿನ್ಗೆ ಅದೊಂದು ಏನು ಯೋಗ ರತ್ನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಮುಗಿಯುವುದಿಲ್ಲ. ಬರೋ ವರ್ಷ ನೀನ್ ಏನಾದ್ರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಇಲ್ಲದಿದ್ರೆ ಆ ಪ್ರಶಸ್ತಿಗೆ ಬೆಲೆ ಬರೋದಿಲ್ಲ. ನಾವು ತಕೊಂಡದಕ್ಕೆ ಪ್ರಶಸ್ತಿಗೆಲ್ಲ ನಾವು ತಕೊಂಡದಕ್ಕೆ ಬೆಲೆ ಬರೋದಿಲ್ಲ. ತಕೊಂಡು ಸುಮ್ನೆ ನಾವು ಯೋಗದಲ್ಲಿ ಬರುವ ವರ್ಷದಲ್ಲಿ ಕಲಿಬೇಕು, ಅದ್ರಲ್ಲಿ ಏನುಂಟು ಅದು ಕಲಿಬೇಕು ಅನ್ನೋದೇ ನಮ್ಮ ಆಸೆ. ನಾನು ಅವಳಿಗೆ ನಿನ್ನೆ ಹೇಳಿದೆ, ನಿನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಯೋಗದ ಬಗ್ಗೆ, ನೀನಿನ್ನು ಏನ್ ಮಾಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ಅದನ್ನು ಬೇಸಿಕ್ ಆಗಿ ಕಲಿಬೇಕು. ಅದರ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಸ್ವಲ್ಪ ಆದ್ರೂ ನಮ್ಗೆ ಹೇಳಲಿಕ್ಕೆ ಬರ್ಬೇಕು, ಆ ತರ. ಸರಿ, ಇನ್ನಷ್ಟು ನಾವು ಚರ್ಚೆ ವಿಶ್ಲೇಷಣೆ ಮಾಡೋ ಒಂದು ಪುಟ್ಟ ವಿರಾಮ ನಂತರ ವೀಕ್ಷಕರೇ, ಯೋಗರತ್ನ ಕುಮಾರಿ ತನುಶ್ರೀ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ.
ವೀಕ್ಷಕರೇ, ಯೋಗರತ್ನ ಕುಮಾರಿ ತನುಶ್ರೀ ಪಿತ್ರೋಡಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ತನುಶ್ರೀ ಪಿತ್ರೋಡಿ ಅವರಿದ್ದಾರೆ, ಅವರ ತಂದೆಯಾದಂಥ ಉದಯ್ ಕುಮಾರ್ ಅವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಿಸ್ತೇನೆ. ತನುಶ್ರೀ ಅವರಲ್ಲಿ ಕೇಳಬೇಕು, ಶಾಲೆಯ ನಿಮಗೆ ಸಹಪಾಠಿಗಳು ಇರ್ಬೋದು, ಟೀಚರ್ಸ್ ಶಿಕ್ಷಕ ವೃಂದ ಇರ್ಬೋದು, ಅವರ ನಿಮಗೆ ಪ್ರಯತ್ನ ಒಂದು ಇಂಪಾರ್ಟೆಂಟ್. ಯಾಕಂತ ಹೇಳೋದು, ಕೆಲವು ಕಡೆ ಹೋಗುವಾಗ ಕ್ಲಾಸುಗಳು ಸಹ ಮಿಸ್ ಆಗ್ತದೆ, ನೋಟ್ಸ್ ಇನ್ನೇನೋ ಪಾಠಗಳು ಸಹ ಮಿಸ್ ಆಗ್ತದೆ, ಈಚೆಂದ ಪರೀಕ್ಷೆ ಅದು ಇದ್ದದ್ದೇ. ಹೇಗೆ ನಿಮಗೆ ಅವರು ಹೊಂದಿಕೊಂಡು ಹೋಗಿದ್ದಾರೆ? ಅವರ ಸಪೋರ್ಟ್ ಹೇಗಿದೆ? ನನಗೆ ಶಾಲೆಯಲ್ಲಿ ಅಂದರೆ ತುಂಬ ಸಪೋರ್ಟ್ ಇದೆ. ಅದು ಸಹ ಕನ್ನಡ ಮಾಧ್ಯಮಕ್ಕೆ ಸೇರಿದ್ದು ತುಂಬ ಶಿಕ್ಷಕರಿಗೆ ತುಂಬ ಸಂತೋಷ. ನಮ್ಮ HMಗೆ ಇನ್ನೂ ಸಹ ಸಂತೋಷ. ಯಾಕಂದರೆ ಅವರ ಶಾಲೆಯ ವಿದ್ಯಾರ್ಥಿ ಎಂದು ಅವರಿಗೆ ಸಹ ಒಂದು ಹೆಮ್ಮೆ ಇರ್ತದೆ. ಸರಿ, ನಮ್ಮೊಂದಿಗೆ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮ್ಮ ತನುಶ್ರೀ ಪಿತ್ರೋಡಿ ದಾಖಲೆಯ ಪೋರಿ ಹೇಳ್ಬೋದು. ಇನ್ನೊಂದು ಒಂದು ಪ್ರಶಸ್ತಿಗೆ ಭಾಜನ ಆಗಿದ್ದಾಳೆ. ತಮ್ಗೆ ಗೊತ್ತಿರ್ಬೋದು, ನಿನ್ನೆ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೀಡಿದಂತ ಯೋಗರತ್ನ ಎಂಬ ಬಿರುದು ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾಳೆ. ಸರ್, ಇದೆಲ್ಲ ನಮ್ಮ ಒಂದು ಕರಾವಳಿಗೆ, ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ. ಏನ್ ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಖಂಡಿತ ತನುಶ್ರೀ ಪಿತ್ರೋಡಿ ನಂಗೆ ತುಂಬಾ ಆತ್ಮೀಯ. ಹೌದು. ಬಾಲೆ ಅವಳ ಸಾಧನೆ ಅನ್ನುವಂಥದ್ದು ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ. ಹೌದು. ಇವತ್ತು ನಮ್ಮ ಇಡೀ ಉಡುಪಿ ಜಿಲ್ಲೆಯ ನಾಗರಿಕರಿಗೆ ತುಂಬಾ ಸಂತೋಷ ತರುವಂತ ವಿಚಾರ. ಹೌದು. ಅವಳ ಬಾಲ್ಯದಿಂದಲೂ ಅವಳು ಕೇವಲ ಅವಳ ಈ ದಾಖಲೆ ಮಾಡುವ ಬಗ್ಗೆ ಮಾತ್ರ ಅಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಹಿರಿಯರಿಗೆ ಗೌರವ ಕೊಡುವ ಕೆಲವು ಅವಳ ಸಂಸ್ಕಾರ, ಸಂಪ್ರದಾಯ ಎಲ್ಲ ತುಂಬಾ ಮೆಚ್ಚುವಂತದ್ದು. ಅನೇಕ ಸಾಧನೆಗಳನ್ನು ಮಾಡಿದ್ದಾಳೆ ಅವಳು. ಅದೇ ಪೋಷಕರು ಅವಳಿಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಹೌದು. ನಾವು ಅವಳಿಂದ ಇನ್ನಷ್ಟು ನಿರೀಕ್ಷೆ ಮಾಡುತ್ತಾ ಇನ್ನೂ ದೊಡ್ಡ ಮಟ್ಟಕ್ಕೆ ಇರ್ಬೇಕು ಅವಳು. ಯಾಕಂದ್ರೆ ಅವಳ ಸಾಧನೆಗಳಲ್ಲಿ ಅವಳು ವೈಯಕ್ತಿಕವಾಗಿ ಅವಳ ಸಾಧನೆ ಅನ್ನುವಂಥದ್ದು ಎಲ್ರಿಗೂ ಹೆಮ್ಮೆ ತರುವಂತ ವಿಚಾರ. ಅವಳ ಸಾಧನೆ ಇನ್ನಷ್ಟು ಅವಳ ಸಾಧನೆ ಅವಳ ಮುಖಾಂತರ ಆಗಲಿ, ಇನ್ನ ಅವಳ ಪ್ರಾಯದ ಮಕ್ಕಳಿಗೆ ಅಥವಾ ಎಳೆಯ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತ ವಿಚಾರ ಅವಳ ಮುಖಾಂತರ ಬರ್ಲಿ ಅಂತ ಈ ಸಂದರ್ಭದಲ್ಲಿ ಅವಳಿಗೆ ಆಶಿಸಿ ವೀರೇಂದ್ರ ಹೆಗ್ಗಡೆಯವರ ಮುಖಾಂತರ ಇನ್ನೊಂದು ಅವಳಿಗೆ ಗರಿ. ಹೌದು ಹೌದು ಹೌದು. ಅದು ದೊರಕಿದ್ದಕ್ಕಾಗಿ ವಿಶೇಷವಾದ ಒಬ್ಬ ನಾಗರಿಕನಾಗಿ ನಾನು ಖಂಡಿತ ಧನ್ಯವಾದ ಸರ್. ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಒಂದು ವಿಷಯ ಹೇಳ್ಬೇಕು. ಖಂಡಿತ ಹೇಳಿ ಸರ್. ಜಯಕರ್ ಶೆಟ್ಟಿ ಇಂದ್ರಳ್ಳಿ ಸರ್ ಅವರು ತನುಶ್ರೀಯ ಮೊನ್ನೆಯ ದಾಖಲೆ, ಧನರಾಸನ ದಾಖಲೆ ಅವರ ನೇತೃತ್ವದಲ್ಲಿ ಮಾಡಿದ್ದು. ಯಾಕೆ ಹೇಳಿದ್ರೆ ಅವರು ತನುಶ್ರೀಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುವವರು. ನಾವೇನಾದ್ರೂ ಹೇಳಿದ್ರೆ ಅವ್ರು ಖಂಡಿತ ಇಲ್ಲ ಅಂತ ಹೇಳುದಿಲ್ಲ. ನಾವ್ ಏನ್ ಹೇಳಿದ್ರು ಕೂಡ ತನುಶ್ರೀಗ ಬನ್ನಿ ತನುಶ್ರೀಗೆ ಅವ್ರು ಹೇಳಿದ ಹಾಗೆ ಬಹಳಷ್ಟು ಆಸೆ ಪಡ್ತಾರೆ. ಮೊನ್ನೆಯ ದಾಖಲೆ ಮಾಡ್ಲಿಕ್ಕೆ ಕೂಡ ಅವರ ನೇತೃತ್ವದಲ್ಲಿ ಮಾಡಿದ್ದು. ಅವರೇ ಎಲ್ಲ ತುಂಬಾ ಜನಕ್ಕೆ ಫೋನ್ ಮಾಡಿ ಕರೆಸಿದ್ದಾರೆ. ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅದರ ಮುಂದುವರಿಸಿಕೊಂಡು ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸಾಕಷ್ಟು ಯಶಸ್ವಿ ಕೂಡ ಆಗಿದೆ. ಯಾಕೆ ನಾನು ಅವ್ರಿಗೆ ಹೇಳಿದೆ, ತನುಶ್ರೀ ಹೀಗೆ 3ನೇ ದಾಖಲೆ ಮಾಡ್ತಾ ಇದ್ದಾಳೆ ಸರ್, ನಿಮ್ಮ ನೇತೃತ್ವದಲ್ಲಿ ಮಾಡುವ ಅಂತ. ಆಗ ಕೂಡಲೇ ಆಯ್ತಾಯ್ತು, ನನ್ನಿಂದ ಏನೆಲ್ಲ ಆಗ್ಬೇಕು ಅದನ್ನೆಲ್ಲ ಮಾಡಿಕೊಡ್ತೇನೆ, ನೀವು ಮಾಡಿ, ನಾನಿದ್ದೇನೆ. ತನುಶ್ರೀ ಏನಾದ್ರೂ ಸಾಧನೆ ಮಾಡೋದಾದ್ರೆ ನಮ್ಗೆ ಹೇಳಿ, ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ನಮ್ಗೆ ಒಂದು ಭರವಸೆ. ನಮ್ಗೆ ಹೇಗೆ ನಾವು ಮುಂದೆ ಹೋಗುವಾಗ ನಮ್ಮ ಹಿಂದೆ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಕೂಡ ಒಂದು ಧೈರ್ಯ ಬರ್ತದೆ. ಈಗಿನ ಕಾಲದಲ್ಲಿ ಅದೇ ರೀತಿ ನಮ್ಮ ಸೈನ್ಸ್ ಶಾಲೆಯವರು ಖಂಡಿತವಾಗಿ ನಾನು ಹೇಳ್ಬೇಕು, ಅದಕ್ಕೆ ನನ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಾವು ದಾಖಲೆಯನ್ನು ಮಾಡಿದಾಗ ಅದಕ್ಕೆ ಹೆಚ್ಚಿನ ಮೊತ್ತವನ್ನು ಕೂಡ ಅವರೆಲ್ಲ ಒಟ್ಟು ಕೂಡಿಸಿಕೊಟ್ಟಿದ್ದಾರೆ. ಇದೆ ಸರ್, ಯಾರು ನೋಡೋಣ. ಹಲೋ 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 ಸರ್, ನಾನು ವಿಷಯ ಕೊಟ್ಟಿದ್ದೇನೆ ಸರ್. ನಮಸ್ತೆ. ದೊಡ್ಡಪ್ಪ ಮಾತಾಡ್ತಿದ್ದೀನಿ. ಹೇಳಿ ಸರ್, ಹೇಳಿ. ತನುಶ್ರೀಯ ಸಾಧನೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವಳು ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೇಕಂತ ನಾನು. ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಒಂದು ಯೋಗರತ್ನ ಕೂಡ ಅವಾರ್ಡ್ ಸಿಕ್ಕಿದೆ ನಿನ್ನೆ. ಸಾಕಷ್ಟು ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ. ತಾವು ತಮ್ಮ ಸಹಕಾರವೂ ಸಹ ಅವರಿಗೆ ತುಂಬಾ ಅತ್ಯಗತ್ಯ ಅಂತ ಹೇಳಿ ನಾನು ಆಶಿಸ್ತೇನೆ. ಇದೆಲ್ಲ ನಮ್ಮ ಖುಷಿಯ ಸಂಗತಿ ಸರ್ ನಮ್ಗೆಲ್ಲ. ಒಂದ್ ನಿಮಿಷ ಹೇಳಿ ಸರ್, ಮಾತಾಡಿ. ಹಲೋ, ಹೇಳಿ ಮೇಡಮ್. ತನುಶ್ರೀ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆಮಿ ಪಾತೇನು ಗೊತ್ತಾಯ್ತು. ನನಾತ್ ಎಡ್ಡೆಡ್ ಯೋಗ ಮಲ್ತದೆ, ನನಾತ್ ಗಿನ್ನಿಸ್ ರೆಕಾರ್ಡ್ ಮಲ್ಪಡ್ ಬಂದೆ ಎಂಕಲ್ಲ ಇಡೀ ಫ್ಯಾಮಿಲಿ ಊರ್ದಾಗಲ ಪೂರಗಲ್ಲ ಕೊಡ್ಲ ಇರು ವಿಶ್ ಮಲ್ತೊಂದುಲ್ಲೆ. ಥ್ಯಾಂಕ್ ಯು. ಓಕೆ ಬಾಬು, ಅದೇ ಬಾಯ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಸೈನ್ಸ್ ಸಿಸಿಲ್ ಶಾಲೆಯಲ್ಲಿ ಕೂಡ ತನುಶ್ರೀಗೆ ನಾವೆಲ್ಲ ಅವಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ದಾನೆ. ಇನ್ನು ಮುಂದಿನ ಅವಳ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅವಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿ ಶಾಲೆಯಲ್ಲಿ ನಮಗೆ ಭರವಸೆ ನೀಡಿದ್ದಾರೆ. ಅವಳ ತಂಗಿಗೆ ಕೂಡ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ನೀಡಲಿಕ್ಕೆ ಒಪ್ಪಿದ್ದಾರೆ. ಯಾಕಂದ್ರೆ ನಮ್ಮ ಹೇಳಿದ್ರೆ ಇಂಥ ವಿದ್ಯಾರ್ಥಿಗಳು ಒಂದು ಶಾಲೆಗೂ ಸಹ ಹೆಮ್ಮೆ. ಅದು ಸಾಧನೆ. ಯಾಕಂತ ಹೇಳಿದ್ರೆ ಇಂದೊಂದು ಯಾಕಂತ ಹೇಳಿ ಅವಳು ಮಾಡುವ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಬೇಕಾದದ್ದು ಅವರ ಶಿಕ್ಷಕರು, ಅವಳದ್ದು ಖಂಡಿತ ಅದು ಅವರ ಸಹಕಾರ ಇದ್ರೆ ಇಂತ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಶಾಲೆಯವರ ಸಹಕಾರ ಇಲ್ಲದಿದ್ರೆ ನಮ್ಗೆ ಕೂಡ ಕಷ್ಟ. ನೋಡಿ ಬೆಳಿಗ್ಗೆ ಶಾಲೆ ಹೋಗ್ಬೇಕು, ಅದ ಇಲ್ಲ ಸಿಸ್ಟರ್ ಹೇಳ್ತಾರೆ ನೀವು ಅದರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಬೋದು, ಅವಳು ಕಲಿತಾಳೆ, ನೀವು ಯಾಕೆ ಅಷ್ಟು ಬೇಗ ಬೇಗ ಅಷ್ಟು ಬೇಗ ಬರೋದು, ಆರಾಮಲ್ಲಿ ಬನ್ನಿ, ಎಲ್ಲಿ ಹೋದ್ರು ಕೂಡ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅವಳು ಬರೀತಾಳೆ ಕ್ಲಾಸ್ ಅಲ್ಲಿ, ಓದ್ತಾಳೆ, ನಿಮ್ಗೆ ಇನ್ನೆಂತ ಆಗ್ಬೇಕು, ಅವ್ರು ನಮ್ಗೇನೆ ಕೇಳ್ತಾರೆ ಇನ್ನೆಂತ ಆಗ್ಬೇಕು ನಿಮ್ಗೆ. ಅದರಿಂದ ಆ ವಿಷಯದಲ್ಲಿ ಶಾಲೆಯವರ ಬೆಂಬಲ ಖಂಡಿತವಾಗಿ ಇಲ್ಲಿ ನೆನಪಿಸಿಕೊಳ್ತೇನೆ. ತನುಶ್ರೀಗೆ ಒಳ್ಳೇದು ಹೇಳಿದ್ರೆ ಒಳ್ಳೆ ಗುರುಗಳು, ಶಿಕ್ಷಕರು, ಮತ್ತೆ ಅವಳಿಗೆ ಸಪೋರ್ಟ್ ಮಾಡುವಂತ ಪ್ರೋತ್ಸಾಹಕರು, ದಾನಿಗಳು, ಅವರೆಲ್ಲರ ಸಹಕಾರದಿಂದ ತನುಶ್ರೀ ಹೌದು ಖಂಡಿತ ಎಲ್ಲ ನಮ್ಮಿಂದ ಹೇಳಬೇಕು. ಯಾಕಂತ ಹೇಳಿದ್ರೆ ದಾಖಲೆ ಈ ಗಿನ್ನಿಸ್ ದಾಖಲೆ ಇರ್ಬೋದು, ಇನ್ನು ಬೇರೆ ಬೇರೆ ದಾಖಲೆ ಮಾಡಬೇಕು, ಸಾಕಷ್ಟು ಆರ್ಥಿಕ ನಮಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ತಾವು ಎಷ್ಟೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಅದಕ್ಕೆ ಸಹಕಾರ ಬೇರೆ ದಾನಿಗಳು ಅವರದ್ದು ವೆಲ್ ವಿಷರ್ಸ್ ಅನ್ನೋದು ಬೇಕೇ ಬೇಕು. ಯಾಕಂದ್ರೆ ತುಂಬಾನೇ ಅಲ್ಲಿ ಹಣ ಖರ್ಚಾಗುತ್ತೆ. ಇದನ್ನು ಹೇಗೆ ಸರ್ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ? ಇಲ್ಲ, ನಾನು ಈಗ ನಮ್ಗೆ ತನುಶ್ರೀ ಏನಾದ್ರು ಕಾರ್ಯಕ್ರಮ ಉಂಟು, ದೊಡ್ಡ ಮೊತ್ತ ಬೇಕಾದ್ರೆ ನಾವು ಯಾರತ್ರ ಆದ್ರೂ ಹೇಳಿದ್ರೆ ಕೂಡಲೇ ತನುಗೆ ಸಹಕಾರ ಮಾಡ್ತಾರೆ. ಮತ್ತು ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಭಜನಾ ಮಂದಿರಗಳು ಜಾಸ್ತಿಯಾಗಿ ಸಂಘ ಸಂಸ್ಥೆಗಳು ಸನ್ಮಾನಕ್ಕೆಲ್ಲ ಕರೀತಾರೆ. ಈಗ ಕರೆಯುವಾಗ ಏನಾದ್ರೂ ಒಂದು ಗೌರವಧನ ಇಟ್ಟು ಕೊಟ್ಟು ನಮ್ಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಮ್ಗೆ ಕೂಡ ಒಳ್ಳೇದಾಗ್ತದೆ. ತನುಶ್ರೀ ಅದು ಸ್ವಲ್ಪ ಖರ್ಚು ವೆಚ್ಚಗಳು ಅದರಲ್ಲಿ ಹೋಗ್ತದೆ. ಯಾಕಂದ್ರೆ ಒಂದು ಸಾಧನೆ ಮಾಡ್ಬೇಕಾದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು, ದಾಖಲೆ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ. ಅದಕ್ಕೆ ನಾವು ಎಲ್ಲದಕ್ಕೂ ಇಲ್ಲ ತನುಶ್ರೀ ಮಾಡುತ್ತೇನೆ ಹೇಳಿದ್ರೆ ಈಗ ನಮ್ಗೆ ತುಂಬಾ ಜನ ಹೇಳ್ತಾರೆ ತನುಶ್ರೀದು ಕಾರ್ಯಕ್ರಮ ಇದ್ರೆ ನಮ್ಗೆ ಹೇಳಿ, ನಾವು ಸಪೋರ್ಟ್ ಮಾಡ್ತೇವೆ. ಸರಿ, ಒಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ, ಅಂಜೆಯಿಂದ ಗಂಗಾಧರ್ ಪೂಜೆ. ಗಂಗಾಧರ್ ಅವರು ಹೇಳಿ. ಅಲ್ಲ, ಈ ಯೋಗದ್ದು ಪ್ರತಿ ಶಾಲೆಯಲ್ಲಿ ಕೊಡ್ಬೇಕು. ಇಂಗ್ಲಿಷ್ ಮೀಡಿಯಂ ನಲ್ಲಿ ಕೊಡುವುದಿಲ್ಲ, ಮತ್ತು ಕನ್ನಡ ಮಾಧ್ಯಮದಲ್ಲಿ ಕೊಡುವುದಿಲ್ಲ. ಅವರಿಗೆ ಪುರ್ಸೊತ್ತಿಲ್ಲ. ಅಂದ್ರೆ 10 ಗಂಟೆ ಹೊರತು 4 ಗಂಟೆ ಹೊರಡ್ಬೇಕು ಅವರಿಗೆ. ಆಟ ಮಾಡ್ಲಿಕ್ಕೆ ಪುರ್ಸೋದಿಲ್ಲ ಕನ್ನಡ ಮಾಧ್ಯಮದಲ್ಲಿ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಟೀಚರ್ನವರು ಒಂದು 8,000 9,000ಕ್ಕೆ ದುಡಿತಾರೆ. ಇಲ್ಲಿ 30-40 ಸಾವಿರ ಬರ್ತದೆ. ಆದ್ರೂ ಪುರ್ಸೊತ್ತಿಲ್ಲ ಅವರಿಗೆ. ಅಂದ್ರೆ ಯೋಗಾಭ್ಯಾಸ ಶಾಲೆಗಳಲ್ಲಿ ನೀಡಬೇಕು ಹೇಳುದು ತಾವು. ಶಾಲೆಯಲ್ಲಿ ಮಕ್ಕಳಿಗೆ ಅಲ್ಲಿಂದಲೇ ಪೋಷಣೆ ನೀಡಬೇಕು. ಒಂದು ಪ್ರೇಡ್ ಕೊಡ್ಬೇಕು, ಒಂದು ಅರ್ಧ ಗಂಟೆ ಆದ್ರೂ. ವಾರಕ್ಕೆ 1 ದಿನ ಆದ್ರೆ ಕೊಡ್ಬೇಕು. ಆ ವಾರಕ್ಕೆ 1 ದಿನ ಆದ್ರೂ ಒಂದು ಅರ್ಧ ಗಂಟೆ ಆದ್ರೂ ಕೊಡ್ಲೇಬೇಕು. ಅಂದ್ರೆ ಒಂದು ಮಕ್ಕಳಿಗೆ ಒಂದು ಯೋಗ ಅಂತಲ್ಲ, ಒಂದು ಅದು ಸ್ಕೋಪ್. ಒಂದು ಅವರು ಪಾಠ ಹೇಗೆ ಮಾಡ್ತಾರೆ ಕನ್ನಡ, ಇಂಗ್ಲಿಷ್, ವಿಜ್ಞಾನ ಎಲ್ಲ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಹೇಳುದು ತಾವು. ಹೌದೌದು, ಅದನ್ನು ಕೊಡ್ಲೇಬೇಕು. ಇಲ್ಲಿ ಇದನ್ನು ಸರ್ಕಾರನು ಹೇಳುವುದಿಲ್ಲ, ಅಲ್ಲಿ ಟೀಚರ್ಸ್ನವರು ಅದಕ್ಕೆ ಏನಂತ ಲೆಕ್ಕ ಹಾಕುದಿಲ್ಲ. ಅದನ್ನು ಮಾಡಿದ್ರೆ ಒಳ್ಳೇದಲ್ವ ಶಾಲೆಯಲ್ಲಿ. ಹೌದು, ಇಂಥ ಮಕ್ಕಳೆಲ್ಲ ಮುಂದೆ ಬರ್ತಾರೆ. ಖಂಡಿತ ಮಕ್ಕಳಿಗೆ ಸಹ ಒಂದು ಬಾಲ್ಯದಿಂದಲೇ ಒಂದು ಪ್ರೇರಣೆ ಸಿಗುತ್ತೆ ಅಂತ ಹೇಳಿ. ಯಾವ್ದಾದ್ರು ಯಾವ ಭಾಷೆ ಆದ್ರೂ, ಈ ಸಂಸ್ಕೃತ ಬ್ರಾಹ್ಮಣರು ಕಲಿತಾರೆ. ಎಲ್ಲಿಂದ ಅದು ಎಲ್ಲಿಂದ ಕಲಿತಾರೆ? ಹೌದು, ಸ್ಟಾರ್ಟಿಂಗ್ ಕಲಿತಾರೆ. ಅದೇ ಭಾಷೆ ಮಕ್ಕಳು ಅಲ್ಲಿ ಸ್ಟಾರ್ಟ್ ಆದ್ರೆ ಕಲಿಯುದಿಲ್ಲ ಅದು ಸಂಸ್ಕೃತ. ಹಾಗೇನೆ ಪ್ರತಿಯೊಂದು. ಹೌದು, ಯಾವ ಭಾಷೆನು ಸ್ಟಾರ್ಟಿಂಗ್ ನಲ್ಲೇ ಕಲಿಯುತ್ತಾರೆ ಅವರು. ನಮ್ಗೆಲ್ಲ ಗೊತ್ತುಂಟ ಸಂಸ್ಕೃತ ಏನು ಅಂತ. ಬಾಕಿ ಇನ್ನು ಮಕ್ಕಳಿಗೆ ಯಾರಿಗೂ ಗೊತ್ತುಂಟ ಸಂಸ್ಕೃತ. ಸರಿ ಗಂಗಾಧರ, ನಿಮ್ಮ ಅನಿಸಿಕೆ ನೀಡಿದ್ದಕ್ಕೆ ಧನ್ಯವಾದಗಳು. ಸರಿ, ಹೇಳಿ. ಅವರು ಹೇಳಿದ್ದು ಸರಿ. ಯಾಕಂತ ಹೇಳಿದ್ರೆ ಬಾಲ್ಯದಿಂದಲೇ ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆ, ಪ್ರೇರಣೆ ನೀಡ್ಕೊಂಡು ಬಂದ್ರೆ ಕೂಡ ಹಾಗೆ ಆಗ್ತದೆ. ಈಗ ಯೋಗದ ಬಗ್ಗೆ ಈಗ ನೀವು ಯಾವ್ದಕ್ಕೆ ಈಗ ಸಾಧನೆ ಮಾಡಿದ್ರೆ ಅಧಿಕಾರಿಗಳನ್ನು ಕೇಳಿದ ಅವರದೊಂದು ಸಿದ್ಧವಾದ ಉತ್ತರ ರೆಡಿ ಇರ್ತದೆ. ಯೋಗಕ್ಕೆ ಏನು ಸರ್ಕಾರದಿಂದ ಮಾನ್ಯತೆ ಇದು ಕೊಡ್ಲಿಕ್ಕೆ ಆಗುದಿಲ್ಲ. ಹೌದು, ಈಗ ಯೋಗ ದಿನಾಚರಣೆ ನಮ್ಮದೊಂದು ಮನವಿ ಇಷ್ಟೇ. ಯೋಗವನ್ನು ನಮ್ಗೆ ತೊಂದರೆ ಇನ್ನು ಮುಂದೆ ಮಾಡೋ ಮಕ್ಕಳಿಗಾದ್ರೂ ಅವ್ರು ಹೇಳಿದಾಗೆ
ಸರ್ಕಾರದಿಂದ ಸಹ ಏನಾದ್ರೂ ಒಂದು ಪ್ರೋತ್ಸಾಹ ನೀಡುವಂತ ವ್ಯವಸ್ಥೆ ಆಗ್ಬೇಕು. ವಾರಕ್ಕೆ ಒಂದು ದಿನ ಆದ್ರೂ ಅದರ ಒಂದು ಕ್ಲಾಸ್ ಇಲ್ಲ ಇದ್ರಲ್ಲೇ ಇದೆ ಅಂತ ಆಗ್ತದೆ. ಈಗ ಎಲ್ಲರಿಗೆ ಸಾರ್ವಜನಿಕವಾಗಿ ಯೋಗ ವರ್ಷಕ್ಕೊಂದ್ ದಿವಸ ಮಾಡಿ ಸುಮ್ನೆ ಆಗುದು ಬಿಟ್ರೆ ಹಾಗೆ ಆಗುದಿಲ್ಲ. ನಿರಂತರವಾಗಿ ಯಾರು ಮಾಡ್ಕೊಂಡಿರ್ತಾರೆ ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವಂತ ಕೆಲಸ ಖಂಡಿತ ಆಗ್ಬೇಕು. ಇಲ್ಲದಿದ್ರೆ ಯೋಗ ದಿನಾಚರಣೆ ಏನು ಹೇಳ್ತಾರೆ, ಸುಮ್ನೆ ಯೋಗ ದಿನಾಚರಣೆ ಬಂದೊಂದು ಎದುರು ನಿಂತು ಒಂದು ಫೋಟೋ ತೆಗೆದು ಹೋದ್ರೆ ಯೋಗ ಕಾರ್ಯಕ್ರಮ ಮುಗಿಯಿತು. ಆ ಮರುದಿವ್ಸ ಅವ್ರ ಹತ್ರ ಹೋದ್ರೆ ನಾವು ಈಗ ಯೋಗಕ್ಕೆ ಒಂದು ಏನಾದ್ರು ಮಾಡ್ತಾ ಇದ್ದೇವೆ ಸರ್ ಮಾಡಿ ಹೇಳ್ರಿ, ಇಲ್ಲ ಅದು ಯೋಗಕ್ಕೆ ಬರೋದಿಲ್ಲ, ಸಿದ್ಧೋತ್ತರ ಆಯ್ತು ಅಲ್ಲಿ ವಾಪಸ್ ಬನ್ನಿ ಅಂತದೇ. ಕೊನೆಯ ಬಾರಿ ನಮ್ಗೆ ನಮ್ಮ ಉಡುಪಿ ಜಿಲ್ಲಾಡಳಿತದಿಂದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿತ್ತು. ಅದು ಕೂಡ ಹೇಗೆ, ನಾನು DC ಅವ್ರ ಹತ್ರ ಡೈರೆಕ್ಟ್ ಹೋಗಿ ಹೇಳಿದ್ದು, ನೋಡಿ ನಾವು ಯೋಗದಲ್ಲಿ ಗಿನ್ನಿಸ್ ದಾಖಲೆ ಎಲ್ಲ ಮಾಡಿದ್ದೇವೆ, ಆದ್ರೆ ನಮ್ಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಮೇಡಮ್, ಏನ್ ಮಾಡೋದು, ಒಂದು ಕಾರ್ಯಕ್ರಮದಲ್ಲಿ ಆದ್ರೂ ಅವಕಾಶ ಕೊಡಿ ಅಂತ DC ಅವ್ರಿಗೆ ಹೇಳಿದ್ದಕ್ಕೆ ನಮ್ಗೆ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ದೂರದ ಒಂದು ಇಟಲಿ ದೇಶದಿಂದ ನಿಮ್ಗೆ ಒಂದು ಆಹ್ವಾನ ಬರುತ್ತೆ, ಅರೆ ನಮ್ಮ ಜಿಲ್ಲಾಡಳಿತದಿಂದ ಬರೋದಿಲ್ಲ. ಹೋದ ಸಲ ನಾನು ಹೇಳಿದಕ್ಕೆ ಬಂದಿತ್ತು, ಮಾತ್ರ ಬಂದಿದೆ. ನಾನು ಹೋಗಿ DC ಅವ್ರಿಗೆ ಹೇಳಿದ್ದು, ನೋಡಿ ಮೇಡಮ್ ನಮ್ಗೆ ಸಹ ಒಂದು ಅವಕಾಶ ಕೊಡ್ಬೇಕು, ಯಾಕೆ ಹೇಳಿದ್ರೆ ಬೇರೆ ಕಡೆ ಕರೀತಾರೆ, ನಮ್ಗೆ ಇಲ್ಲ ಅಂದ್ರೆ ನಮ್ಗೆ ಸಹ ಒಂದು ಬೇಸರ ಇರ್ತದೆ. ನಾನು ಹೋಗಿ ಹೇಳಿದೆ ಹೀಗೆ ಆಗ್ತಾ ಉಂಟು, ಅವ್ರು ಕೂಡಲೇ ಆಕ್ಷನ್ ತಕೊಂಡ್ರು, ಫೋನ್ ಮಾಡಿದ್ರು, ನೋಡಿ ಹೇಳಿದ್ರು ಹೀಗೆ ಕೂಡಲೇ ಬಂತು, ಫೋನ್ ಬಂತು, ನೀವು ಬನ್ನಿ ಬರಬೇಕು. ಅದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ರಿಕ್ವೆಸ್ಟ್ ಮಾಡಿ ಇದು ಅವರಿಗೆ ಇದೆಲ್ಲ ಲೆಕ್ಕಕ್ಕಿಲ್ಲ. ಈಗ ದಾಖಲೆ ಮಾಡುದು ಅದೆಲ್ಲ ಲೆಕ್ಕಕ್ಕಿಲ್ಲ ಅಂದ್ರೆ ಅವರಿಗೆ ಅದು ಅದರಲ್ಲಿ ಬರುದಿಲ್ಲ, ಫಾರ್ಮೆಟ್ ಅಲ್ಲಿ ಇಲ್ಲ ಅವರದ್ದು. ಅದಕ್ಕೆ ಬೆಲೆ ಇಲ್ಲ. ಈಗ ನಾವು ಮಾಡ್ತಾ ಇದ್ದೇವೆ, ನೋಡಿ ಅವ್ರು ಮಾಡ್ತಾ ಇದ್ದಾರೆ, ಅವಳಿಗೆ ಏನೋ ಮಾಡಿದ್ರೆ ಅವಳನ್ನು ಇನ್ನು ಮುಂದೆ ತಕೊಂಡು ಹೋಗ್ಬೋದು, ಆ ರೀತಿ ಆಲೋಚನೆ ಇಲ್ಲ ನಮ್ಗೆ. ಈಗ ಎಂತ ಬೇಡ, ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆದ್ರೆ ಯಾರನ್ನು ಕಳಿಸಿದಿಲ್ಲ, ನೋಡು ನೀನ್ ಈ ತರ ಮಾಡು, ನಿನ್ಗೆ ಮುಂದಿನ ದಿನಗಳಲ್ಲಿ ಹೀಗೆ ಒಳ್ಳೇದಾಗ್ತದೆ ಅಂತ ಒಂದು ಒಳ್ಳೆ ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ಕೂಡ ಇಲ್ಲ. ಬೇರೆ ಕೊಡೋದು ಬೇಡ, ಒಂದು ಮಾರ್ಗದರ್ಶನ ಆದ್ರೂ ಮಾಡೋರು ಇಲ್ಲ. ಆದ್ರೆ ಯೋಗ ಡೇ ನಡೀತದೆ ಒಳ್ಳೆ. ಸರಿ ಸರ್, ನಾನು ಕಾರ್ಯಕ್ರಮ ಮುಗಿಸುವಂಥದ್ದು ಕೊನೆಯದಾಗಿದೆ. ಈಗ ತನುಶ್ರೀಯಲ್ಲಿ ಕೇಳಬೇಕು, ಎಲ್ರಿಗೂ ಸಹ ಒಂದು ನಮ್ಮ ಟಿಪ್ಸ್ ಬೇಕು, ಹೇಗೆ ಕೊಡ್ಬೋದು, ಯಾಕೆ ಎಲ್ರಿಗೂ ಯಾಕಂತ ಹೇಳಿದ್ರೆ ಯೋಗ ಮಾಡಬೇಕು, ನಮಗೂ ಸಹ ಒಂದು ತನುಶ್ರೀಯನ್ನು ಅನುಸರಿಸಬೇಕು, ಅನುಶ್ರೀಯಾಗಿ ಯೋಗ ಮಾಡಬೇಕು. ಯಾಕಂತ ಹೇಳಿದ್ರೆ ತಾವು ಹೇಳಿದಾಗೆ ಸರ್, ಒಂದು ದಿನಕ್ಕೆ ಸೀಮಿತವಾಗಬಾರ್ದು ಯೋಗ ದಿನಾಚರಣೆ, ಪ್ರತಿನಿತ್ಯ ಅಭ್ಯಾಸ ಬೇಕು. ಯಾಕಂತ ಹೇಳಿದ್ರೆ ಈ ನಮ್ಮ ಜೀವನ ಶೈಲಿ ಬದಲಾಗಿದೆ. ನಮ್ಮ ಹತ್ರ ಯಾರೋ ಕೇಳಿದ್ರೆ ಪುಡ್ಸೋತಿಲ್ಲ 5 ನಿಮಿಷ ಯೋಗ ಅಲ್ಲ ಏನೂ ಮಾಡ್ಲಿಕ್ಕೆ ಪುಡ್ಸೋತಿಲ್ಲ. ನೀವು ಏನ್ ಟಿಪ್ಸ್ ಕೊಡ್ತೀರಿ, ಹೇಗೆ ಮಾಡ್ಬೋದು ಸಿಂಪಲ್ ಆಗಿ ಯೋಗ? ನಾವು ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಆಗ್ತದೆ, ಖಂಡಿತ. ನಂಗೊಬ್ಳಿಗೆ ಅಂತ ಅಲ್ಲ, ಎಲ್ಲ ವಿಶ್ವದಲ್ಲಿರುವ ಎಲ್ಲ ಮಕ್ಕಳಿಗೆ ಆಗ್ತದೆ. ಆದ್ರೆ ನಾವು ಪ್ರಯತ್ನವನ್ನು ಬಿಡಬಾರ್ದು, ಪ್ರಯತ್ನಿಸಬೇಕು, ಮನಸ್ಸು ಮಾಡಬೇಕು. ಪ್ರಯತ್ನ ಮಾಡಿದ್ರೆ ನಾವು ಯಾವತ್ತು ಮಾಡ್ಬೋದು, ಯಾವ ದಾಖಲೆ ಸಹ ಮಾಡ್ಬೋದು, ಹೇಗೆ ಸಹ ಮಾಡ್ಬೋದು. ನಮ್ಗೆ ಮನಸ್ಸಿರ್ಬೇಕು, ಪ್ರಯತ್ನ ಇರ್ಬೇಕು. ಮತ್ತೆ ನಾವು ಪುರ್ಸತಿಲ್ಲ ಅಂತ ಕುತ್ಕೊಳ್ಳುದಲ್ಲ, ನಮ್ಮ ದಿನಚರಿಯ ಪ್ರಕಾರ ಹೋದರೆ ನಮಗೆ ಇದ್ದ ದಿನಚರಿಯಲ್ಲಿ ಅದಕ್ಕೊಂದು ಪ್ರಾಶಸ್ತ್ಯ ಕೊಡಬೇಕು. ಅದಕ್ಕೂ ಸ್ವಲ್ಪ ಸಮಯ ಕೊಟ್ಟು ಯೋಗ ಅಲ್ಲದೆ ಬೇರೆ ಯಾವ ಕ್ಷೇತ್ರಗಳಲ್ಲಿ, ಯಾವುದೋ ಕ್ಷೇತ್ರಗಳಲ್ಲಿ ಆಸಕ್ತಿ ಇರ್ತದೆ, ಆ ಕ್ಷೇತ್ರದಲ್ಲೂ ಮುಂದುವರಿಸಬಹುದು. ಯೋಗದಲ್ಲೇ ಮಾಡ್ಬೇಕಂತ ಏನಿಲ್ಲ, ಬೇರೆ ಯಾವ್ದಾದ್ರು ಸಂಗೀತ, ಯಕ್ಷಗಾನ, ಹುಲಿವೇಷ, ಯಾವ್ದಾದ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಕೂಡ ಮಾಡ್ಬೋದು. ಹಾಗೆ ನಾನು ಯೋಗ ಹಾಗೂ ಭರತನಾಟ್ಯವನ್ನು ಪಡೆದುಕೊಂಡಿದ್ದೇನೆ ಅದರಲ್ಲಿ. ಮತ್ತೆ ಕೆಲವು ನಾನು ಯಕ್ಷಗಾನ ಇದೆ, ಅವರ ಅಪ್ಪ ಹೇಳಿದಂತೆ ಆದಿತ್ಯ ಅಂಬಲ್ಪಾಡಿ ಸರ್, ಅವರು 2 ನನಗೆ ಯಕ್ಷಗಾನ ನೃತ್ಯವನ್ನು ಕಲಿಸಿದ್ದಾರೆ, ಒಂದು ದಶಾವತಾರ ಹಾಗೂ ಒಂದು ತುಳುನಾಡಿನ ಬಗ್ಗೆ. ಮತ್ತೆ ನಾನು 2 ವರ್ಷದಲ್ಲಿ ಕೂಡ ನಾನು ಅಷ್ಟಮಿಯ ಸಂದರ್ಭದಲ್ಲಿ ಹುಲಿವೇಷ ಹಾಕಿದ್ದೇನೆ. ಇದು ನನ್ನ 4 ನಾನು ಮಾಡ್ತೇನೆ. ಇದು ನನಗೆ ತುಂಬಾ ಖುಷಿ ಆಗ್ತದೆ. ಯಾವುದೇ ಕೆಲಸವನ್ನು ಖುಷಿಯಾಗಿ ಮಾಡಬೇಕು ಹೇಳುದು ಒಳ್ಳೆ ಉತ್ತಮ ಮಾತುಗಳು. ಸರ್, ಇಷ್ಟೊತ್ತಿಗೆ ಬಂದ್ರಿ, ನಿಮ್ಮ ಸಾಧನೆಗೆ ನಮ್ಮಿಂದ ಒಂದು ಜನರಿಗೆ ಒಂದು ಪರಿಚಯ ಕೂಡ ಮಾಡಿದೆ. ಇಷ್ಟೊತ್ತಿಗೆ ನೀವು ಬಂದು ನಿಮ್ಮ ಸಮಯವನ್ನು ತನುಶ್ರೀ ಸಾಧನೆ ಮಾಡುವಾಗ ಆರಂಭದಿಂದ ಕೂಡ ತನುಶ್ರೀ ಡ್ಯಾನ್ಸ್ ಸೂಪರ್ ಸ್ಟಾರ್ ಅಂತ ನಿಮ್ಮ ಸ್ಪಂದನ ವಾಹಿನಿಯವರು ಮಾಡಿದಂತ ಡ್ಯಾನ್ಸ್ ನಿಂದ ಫಸ್ಟ್ ದೊಡ್ಡ ಪ್ರಶಸ್ತಿ ಅಂದ್ರೆ ಅದೇ ಡ್ಯಾನ್ಸ್ ಸೂಪರ್ ಸ್ಟಾರ್ ಡ್ಯಾನ್ಸ್ ಅಲ್ಲಿ ಸಿಕ್ಕಿತ್ತು. ಆದ ನಂತರ ಅವತ್ತಿಂದ ಇವತ್ತಿನ ತನುಶ್ರೀ ಏನು ಸಾಧನೆ ಮಾಡಿದ್ರು ಕೂಡ ಪ್ರತಿ ಹಂತದಲ್ಲೂ ಸ್ಪಂದನ ವಾಹಿನಿ ತನುಶ್ರೀಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದೆ. ಅವಳನ್ನು ಕುಂಡ್ರಿಸಿ ಅವಳ ಮಾತುಗಳಿಗೆ ಅವಕಾಶ ನೀಡ್ತಾ ಇದೆ ಪ್ರತಿ ಸಂದರ್ಭ. ಅದಕ್ಕಾಗಿ ನಾನು ಸ್ಪಂದನ ವಾಹಿನಿಯ ನಮ್ಮ ಪ್ರಮೋದ್ ಸುವರ್ಣ ಕಡಪಾಡಿ ಅವರು ಯಾವಾಗ್ಲೂ ಕೂಡ ತನುಶ್ರೀಗೆ ಬೆನ್ನೆಲುವಾಗಿ ನಿಲ್ಲುವವರು, ಅವರನ್ನು ಕೂಡ ಈ ಸಂದರ್ಭ ನೆನಪಿಸಿಕೊಳ್ತೇನೆ. ನಮ್ಗೆ ಅವಕಾಶ ನೀಡಿದ್ದಕ್ಕಾಗಿ ಸ್ಪಂದನ ವಾಹಿನಿಯ ಎಲ್ಲ
ತಾಂತ್ರಿಕ ವರ್ಗದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದು ನಮ್ಮ ಜವಾಬ್ದಾರಿ ಸರ್. ನಿಮ್ಮ ಇನ್ನಷ್ಟು ಯಾವುದು ಬೇರೆ ಬೇರೆ ಅನ್ನೋದು ಸಾಧನೆ ಏನಿದೆ, ಇನ್ನಷ್ಟು ಸಾಧನೆಗಳು ನಾವು ನಿರೀಕ್ಷೆ ಮಾಡ್ತೇವೆ. ನಮ್ಮ ಬೆಂಬಲ ನಿಮಗೆ ಸದಾ ಅಂತ ಹೇಳ್ತೇವೆ. ಬಂದದಕ್ಕೆ ಧನ್ಯವಾದ ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಯೋಗದಲ್ಲಿ ಒಂದು ದಾಖಲೆ ಮಾಡಿ ಯೋಗ ರತ್ನ ಎಂಬ ಬಿರುದು ನೀಡಿದಂಥ ನಮ್ಮ ಕರಾವಳಿಯ ಕುವರಿ ತನುಶ್ರೀ ಪಿತ್ರೋಡಿ ಸಾಧನೆ ಮಾಡಿದಾಳೆ. ಅವಳು ಇನ್ನಷ್ಟು ಒಂದು ಸಾಧನೆ ಮಾಡಬೇಕು, ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ಮಿಂಚಬೇಕಂತ ಒಂದು ಆಸೆ ಇದೆ. ಇದೆಲ್ಲ ಅವರ ಒಂದು ಯಶಸ್ಸು ಆಗಲಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಶೇಷ ನೇರ ಪ್ರಸಾರವಾಗಿ ನೋಡ್ತಾ ಇರಿ ಸ್ಪಂದನ.